ವರಮಹಾ ಕೈಲಾಸ ಶಿಖರದಿ ಹರ ನರಸಿ ಕಂಡಾಗ ಹರ ನರಸಿ ಕಂಡಾಗ ಕೌತುಕ ಬಿರಸಿ ಕೌತುಕ ಬೆರಸಿ ಭೂಸುರನೋರ್ವನನು ಬೆಸಗೊಂಡಳು ಕರೆಸಿ ವರಮಹಾ ಕೈಲಾಸ ಶಿಖರದಿ ಹರ ನರಸಿ ಪರಮ ಪಾವನವಾದಂತಹ ಕೈಲಾಸ ಈ ರಜತಗಿರಿ ಪ್ರಭು ಪರಮೇಶ್ವರನ ನಿವಾಸ. ಆ ಸ್ವಾಮಿಯ ಕೈ ಹಿಡಿದ ಭಾಗ್ಯವತಿ ನಾನು. ದಕ್ಷನ ಮಗಳಾದ್ದರಿಂದ ದಾಕ್ಷಾಯಿಣಿ, ಶಿವನ ಸತಿಯಾದ್ದರಿಂದ ಗೌರೀದೇವಿ, ಹೀಗೆ ಲೋಕನನ್ನನ್ನು ಕೊಂಡಾಡುತ್ತಾ ಉಂಟು. 14 ಲೋಕಗಳಲ್ಲಿ ಶ್ರೇಷ್ಠವಾಗಿದೆ ನಮ್ಮ ಈ ಕೈಲಾಸ. ಮೋಕ್ಷಧಾಮವೆನಿಸಿಕೊಂಡಂತಹ ಈ ರಜತಗಿರಿಯಲ್ಲಿ ನಿತ್ಯವೂ ನನ್ನ ಸ್ವಾಮಿಯ ಸೇವೆಯನ್ನು ಮಾಡುತ್ತಾ ಧನ್ಯತೆಯನ್ನು ಪಡೆಯುವಳು ನಾನು. ಇಂದು ಹಾಗೆ ಪ್ರಾತಃ ಕಾಲದಲ್ಲಿದ್ದು ಮಿಂದು ಮಡಿಯುಟ್ಟು ನನ್ನ ಸ್ವಾಮಿಯ ಸೇವೆಯನ್ನು ಮಾಡಿ ಅವರ ಪಾದದ ಧೂಳನ್ನೇ ಶಿರದಲ್ಲಿ ಧರಿಸಿದ್ದೇನೆ. ಮದುವೆಯಾಗಿ ಬಂದ ಅಂದಿನಿಂದ ಇಂದಿನವರೆಗೂ ಎಳ್ಳಷ್ಟು ಕೊರತೆಯನ್ನು ಈ ಕೈಲಾಸದಲ್ಲಿ ನಾನು ಕಂಡವಳಲ್ಲ. ಸಂತೋಷವಾಗಿಯೇ ಕಾಲ ಕಳೆದವಳು. ಆದರೆ ಇಂದೇಕೋ ನನ್ನ ಮನಸ್ಸಿಗೆ ಬೇಸರ, ಉದಾಸೀನ, ಜಾಡ್ಯ. ಕಾರಣವೇನೋ ಗೊತ್ತಿಲ್ಲ. ಆದರೆ ಉದಾಸೀನಕ್ಕಿಂತ ದೊಡ್ಡ ಶತ್ರು ಬೇರಿಲ್ಲವಂತೆ. ಅದನ್ನು ನಾವು ಬೆಳೆಸಬಾರದು. ಹಾಗಾಗಿಯೇ ಅರೆಕ್ಷಣ ನನ್ನ ಸ್ವಾಮಿಯನ್ನು ಅಗಲಿ ಕೈಲಾಸದ ಈ ತಪ್ಪಲು ಪ್ರದೇಶದಲ್ಲಿ ತಿರುಗಾಡುತ್ತಾ ಬಂದವಳು. ಅದೇನದು? ಅಲ್ಲ, ಅದು ಯಾರದು? ಒಬ್ಬರಲ್ಲ, ಇಬ್ಬರಲ್ಲ, ಸಾವಿರಾರು ಮಂದಿ. ಎಲ್ಲರೂ ಒಂದೇ ದಿಕ್ಕನ್ನು ಅವಲಂಬಿಸಿಕೊಂಡು ಹೋಗ್ತಾ ಇದ್ದಾರೆ. ಹೋ, ಸರಿಯಾಗಿ ನೋಡಿದರೆ ಬ್ರಾಹ್ಮಣರು. ಎಷ್ಟು ಮಂದಿ ಬ್ರಾಹ್ಮಣರು! ಎಲ್ಲರೂ ಒಂದಾಗಿ ಎಲ್ಲಿಗೆ ಹೊರಟಿರಬಹುದು? ಎಲ್ಲಿ ಏನು ವಿಶೇಷವಿರಬಹುದು? ಕುತೂಹಲ, ಆಶ್ಚರ್ಯ. ನನ್ನನ್ನೇ ನಾನು ಪ್ರಶ್ನಿಸುವುದಲ್ಲ, ವಿಚಾರವನ್ನು ತಿಳಿಯಬೇಕಾಗಿದೆ. ಹೇಗೂ ವಿಹರಿಸುವುದಕ್ಕಾಗಿ ಬಂದವಳು. ಹಾಗಾಗಿ ಅವರತ್ತ ನಡೆಯುತ್ತೇನೆ, ವಿಚಾರವನ್ನು ತಿಳಿದುಕೊಳ್ಳುತ್ತೇನೆ. ಭೂಮಿ ದೇವ ದೇವ ಅವನಿಲ್ದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರ ಕೋಪದಲ್ಲಿ ಭೂಮಿ ದೇವ ಶತ ಸಾವಿರ ಕೋಪದಲ್ಲಿ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ
ಅದಕ್ಕಾಗಿ ಓ. ಮತ್ತೊಮ್ಮೆ ಕ್ಷಮೆ ಯಾಚಿಸುತ್ತೇನೆ. ಬೇಡ, ತೊಂದರೆ ಇಲ್ಲ. ಕ್ಷಮೆ ಬೇಕು ಕೇಳಬೇಕು ಅಂತಿಲ್ಲ. ಹಾ. ನಿಲ್ಲಿಸಿದ್ದೇ ಸ್ವಲ್ಪ ತೊಂದರೆ ಆಗಿದೆ ನಮಗೆ. ಎಲ್ಲರೂ ಅವಸರವಾಗಿ ಹಾ. ಅತ್ಯಂತ ಉತ್ಸಾಹದಿಂದ ಹಾ. ಒಂದೇ ದಿಕ್ಕನ್ನು ಅವಲಂಬಿಸಿಕೊಂಡು ಹೋಗ್ತಾ ಇದ್ದೀರಿ. ಹೌದಮ್ಮ. ನೋಡಿದರೆ ಹಾ. ಎಲ್ಲರೂ ಒಂದೇ ವರ್ಣದವರು, ಹೌದು ಇಲ್ಲ. ಬ್ರಾಹ್ಮಣರು, ಬ್ರಾಹ್ಮಣ ಎಲ್ಲ. ಸುರರು. ಹಾ. ದೇವಲೋಕದಲ್ಲಿ ಹೇಗೆ ಸುರರು ಶ್ರೇಷ್ಠವೋ ಹಾ. ಈ ಭೂಮಿಯಲ್ಲಿ ಹಾ. ನಿಮ್ಮಂತಹ ಬ್ರಾಹ್ಮಣರು ಶ್ರೇಷ್ಠರು. ಹೌದೌದು. ಹಾಗಾಗಿ ಹಾ. ಸುರರು ಹೌದು. ಹೀಗೆ ನಿಮ್ಮನ್ನು ಕೊಂಡಾಡ್ತಾ ಇದ್ದಾರೆ. ಹೌದಮ್ಮ. ಮಾತ್ರವಲ್ಲ, ಓ. ಯಜನ ಯಾಜನ, ಹಾ. ಅಧ್ಯಯನ ಅಧ್ಯಾಪನ, ಹಾ. ದಾನ ಪ್ರತಿಗ್ರಹ, ಹಾ. ಈ ಷಟ್ಕರ್ಮಗಳು ಹಾ. ನಿಮ್ಮಂತವರ ಅಧೀನವಲ್ಲವೇ? ಹೌದು. ಈ ಇಷ್ಟು ಮಂದಿ ಹಾ. ಎಲ್ಲಿಗೂ ಹೊರಟು ನಿಂತಿದ್ದೀರಿ ಅಂದ ಮೇಲೆ ಹಾ. ಎಲ್ಲೋ ಏನೋ ವಿಶೇಷವಿರಬೇಕು. ಹೌದೌದು. ತಿಳಿಯದೆ ಕೇಳ್ತಾ ಇದ್ದೇನೆ. ಹಾ. ಹೆಂಡಿರು ಮಕ್ಕಳು ಸಾಗ ಭೂಮಿ ದೇವ, ಹೆಂಡಿರು ಮಕ್ಕಳು ಸಾಗ ಭೂಮಿ ದೇವ, ಕೂಡಿಕೊಂಡು ಕೋಪ ಕಾರ್ಯವೇನು ಭೂಮಿ ದೇವ, ಕಂಡರೆ ಕೌತುಕವಿಂದು ಭೂಮಿ ದೇವ, ಕಂಡರೆ ಕೌತುಕವಿಂದು ಭೂಮಿ ದೇವ, ಬೆಸಗೊಂಡರೆ ಬೆಳೆದರುವುದು ಭೂಮಿ ದೇವ, ಆವಲ್ಲಿಲ್ದ ಬಾವಿರಯ್ಯ ಭೂಮಿ ದೇವ, ಭೂಮಿ ದೇವ. ಪೂಜ್ಯರೇ, ಹೋಗುತ್ತಿರುವಂತಹ ನೀವು ಗಂಡಸರು ಮಾತ್ರವಲ್ಲ, ಹಾ. ನಿಮ್ಮೊಂದಿಗೆ ಬ್ರಾಹ್ಮಣ ಸ್ತ್ರೀಯರಿದ್ದಾರೆ, ಹೌದು. ಬ್ರಾಹ್ಮಣಿಯರು. ಹೌದು. ಹ, ಬ್ರಾಹ್ಮಣಿಯರು ಹೋಗ್ಬೇಕು ಅಂತಾದ್ರೆ ಹಾ. ಶುಭ ಕಾರ್ಯವೇ ಇರಬೇಕು. ಹೌದು. ಯಾಕೆಂದರೆ ಹಾ. ಅಪರ ಕ್ರಿಯೆಗಳಿಗೆ ಹಾ. ಬ್ರಾಹ್ಮಣ ಸ್ತ್ರೀಯರು ಹೋಗುವಂತಹ ಕ್ರಮವಿಲ್ಲ ಇಲ್ಲ ಇಲ್ಲ. ಅಲ್ವೇ? ಹೌದು. ಅಂದ ಮೇಲೆ ಹಾ. ಇಷ್ಟು ಮಂದಿ ನೀವು ಹಾ. ಒಂದೇ ಮನೆಯವರಾಗಿರುವುದಕ್ಕೆ ಸಾಧ್ಯವೇ ಇಲ್ಲ, ಅಲ್ವೇ ಅಲ್ಲ. ಒಂದೇ ಊರಿನವರಾಗಿರುವುದಕ್ಕೂ ಸಾಧ್ಯವಿಲ್ಲ. ಅಲ್ವೇ ಅಲ್ಲ. ಬೇರೆ ಬೇರೆ ಊರಿನವರು ಹಾ. ಎಲ್ಲ ಬ್ರಾಹ್ಮಣರು ಒಂದಾಗಿ ಹಾ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಾ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹಾ. ಎಲ್ಲರನ್ನು ಸೇರಿಸಿಕೊಂಡು ಹೊರಟಿದ್ದೀರಿ. ಹೌದು. ಬ್ರಾಹ್ಮಣರನ್ನು ಹಾ. ಆಮಂತ್ರಿಸಿದ ಮೇಲೆ ಹಾ. ಹೊಟ್ಟೆ ತುಂಬಾ ಊಟ ಹಾಕಲೇಬೇಕು. ಹೌದು. ಊಟದೊಂದಿಗೆ ಹಾ. ಕೈ ತುಂಬ ದಕ್ಷಿಣೆಯೂ ಕೊಡಬೇಕು. ಹೌದು. ಅಂದ ಮೇಲೆ ಹಾ. ಇಷ್ಟು ಮಂದಿಗೆ ಹಾ. ಅನ್ನ ಹಾಕಿ ದಕ್ಷಿಣೆ ಕೊಡಬೇಕು ಅಂತ ಇದ್ರೆ ಹಾ. ಆತ ಈ ಭೂಲೋಕದ ಕುಬೇರನೇ ಇರಬೇಕು. ಹೌದೌದು. ಏನನ್ನು ತಿಳಿದೇ ಕೇಳ್ತಾ ಇದ್ದೇನೆ. ಹಾ. ಎಲ್ಲಿ ಏನು ವಿಶೇಷ, ಯಾರೇನನ್ನು ಮಾಡ್ತಾ ಇದ್ದಾರೆ, ಅವರ ಹೆಸರೇನು ಹೇಳಬಹುದೇ? ಅಮ್ಮ ಓ. ಹೇಳ್ಬೋದು, ಆದ್ರೆ ನನಗೆ ತುಂಬಾ ಮಾತಾಡ್ಲಿಕ್ಕಿಲ್ಲ, ಬಹಳ ಅವಸರದಲ್ಲಿದ್ದೇವೆ. ಆದೀತು, ಬೇಗ ಮುಗಿಸಬೇಕು. ಇದ್ದದನ್ನು ಸ್ವಲ್ಪ ಸಣ್ಣದು ಮಾಡಿ ಮಾತಾಡ್ತೇನೆ, ಆಗ್ಬೋದು? ಆದೀತು. ದಕ್ಷನಾಯಕಕ್ಕೆ ನಾವು ಒಪ್ಪೆವಮ್ಮ ಅಮ್ಮ, ದಕ್ಷನಾಯಕಕ್ಕೆ ನಾವು ಒಪ್ಪೆವಮ್ಮ, ಬಹು ದಕ್ಷಿಣೆಗಳ ಇವರೇ ಕೇಳಿರಮ್ಮ, ಬಹು ದಕ್ಷಿಣೆಗಳ ಇವರೇ ಕೇಳಿರಮ್ಮ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ, ನಮ್ಮ ಅಪೇಕ್ಷೆಗಳ ಇವರಂತೆ ಕೋಪೆವಮ್ಮ, ದಕ್ಷನಾಯಕಕ್ಕೆ ನಾವು ಕೋಪೆವಮ್ಮ ಅಮ್ಮ, ದಕ್ಷನಾಯಕಕ್ಕೆ ನಾವು ಕೋಪೆವಮ್ಮ. ನಿಮಗೆ ಆಗುದಿಲ್ಲ, ಆಗದ ಕೆಲಸಕ್ಕೆಲ್ಲ ಯಾಕೆ ಮುಂದೆ ಹೋಗುದು? ಹಾ? ನಿಮ್ಮ ಒಂದು ದಮ್ಮು, ಒಂದು ಕೆಮ್ಮು, ಈ ಮುದುಕರಿಗೆಲ್ಲ ಯಾಕೆ ಬೇಕು? ಸ್ವಲ್ಪ ಸುಧಾರಿಸಿಕೊಳ್ಳಿ.
ಹಾಗೇನಾಗ್ಲಿಕ್ಕಿಲ್ಲಮ್ಮ, ಬೇಸರ ಇಲ್ಲ. ಯಾಕಂದ್ರೆ ನೀವು ಕೇಳಿದ್ರಲ್ಲ, ಇಷ್ಟೊಂದು ಉಲ್ಲಾಸ. ನೀವು ಕೇಳಿದ ವಿಷಯವನ್ನು ಹೇಳುವಾಗ ಒಮ್ಮೆಲೆ ಸಂತೋಷ ಆಯ್ತು. ಮುಂದೆ ಹೀಗೆ ಆಗುತ್ತದಲ್ಲ ನಮಗೆ ಅಂತ. ಅಷ್ಟು ಸಂತೋಷದ ವಿಚಾರ. ಹೌದಮ್ಮ. ಏನದು? ಏನು ಹೇಳ್ತೀರಮ್ಮ? ಇಷ್ಟೋ ಮಂದಿ ಬ್ರಾಹ್ಮಣರು ನಾವು ಒಟ್ಟಾಗಿ ಹೋಗುದು ಒಂದೇ ಸ್ಥಳಕ್ಕೆ. ಎಲ್ಲಿಗೆ? ಎಲ್ಲಿಗೆ? ಅದೇ ಅಲ್ಲಿ ಅದೇ ಅವರು ಇವರು ಉಂಟಲ್ಲ, ಬ್ರಾಹ್ಮಣರಿಗೆ ಹೇಳಿಕೆ ಬೇಕು ಅಂತಿಲ್ಲ. ಬ್ರಾಹ್ಮಣ ಎಂದವ ಇದ್ರೆ ಸಾಕು, ಬಂದರೆ ಹೊಟ್ಟೆ ತುಂಬ ಊಟ, ಕೈ ತುಂಬ ದಕ್ಷಿಣೆ ಕೊಡ್ತಾರಂತೆ ಅಮ್ಮ. ಅದಕ್ಕೆ ನಾನು ಭೂಸುರರು ಅಂತ ಹೇಳಿದ್ದು. ಅಮ್ಮ, ಅದೇ ದಕ್ಷಿಣೆ ಅಂದ್ರೆ ಬ್ರಾಹ್ಮಣರಿಗೆ ಕೊಡ್ಲಿಕ್ಕೆ ಬೇಕಾಗಿ ದನ ರಾಶಿ ಹಾಕಿದ್ದಾನ. ಅಯ್ಯೋ, ದನ ಎಂತ ದನವನ್ನು ರಾಶಿ ಹಾಕಿದ್ರೆ ಅದು ಬದುಕಿ ಉಳಿದೀತ. ದನ ದನ ರಾಶಿ, ಧನದ ರಾಶಿ. ಅದೇ ಬಾಲ ಉಂಟು ಭಟ್ರೆ ಅದಕ್ಕೆ. ಅದೇ ಬಿಟ್ರೆ ಹೊನ್ನು ಅವನು ರಾಶಿ ಹಾಕಿದ್ದಾರಂತೆ. ದಾನ ದಕ್ಷಿಣೆಗೆ ಲೆಕ್ಕ ಇಲ್ಲ ಕೊಡ್ಲಿಕ್ಕೆ. ಹೌದೇ? ನಾವು ಕೇಳಿದಷ್ಟು ಬೆಕ್ಕು ಭಟ್ರೆ ಸಕ್ಕು ಭಟ್ರೆ, ಬೆಕ್ಕು ಭಟ್ರೆ ಸಕ್ಕು ಭಟ್ರೆ. ನಿಮ್ಗೆ ಇದ್ದ ಬೆಕ್ಕು ಸಾಕಾಗುದಿಲ್ಲ, ಆಗಲ್ಲ, ಸಾಕಾಬೇಕು. ಸಾಕು ಬೇಕು ಅಂತ ಕೇಳಿದಷ್ಟು ಕೊಡ್ತಾರಂತ. ತೃಪ್ತಿ ಪಡೆಯುವಷ್ಟು. ಹೌದೌದು, ನಾವು ತೃಪ್ತಿ ಪಡೆಯುವಷ್ಟು ನಮಗೆ ಕೊಡ್ತಾರೆ ಅಂತ ಪ್ರಚಾರ ಆಗಿದೆ. ಹಾಗೆ ನಾವು ಎಲ್ಲವರು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಬಹಳ ಸಂತೋಷ. ವಿಷಯ ಗೊತ್ತಾಯ್ತಲ್ಲ ನಾವು. ಪೂಜ್ಯರೇ, ಹ್ಞೂ, ಭೋಜನ ಅಂತ ಹೇಳಿದ್ರಿ, ಹೌದು. ದಾನ ದಕ್ಷಿಣೆ ಅಂತ ಹೇಳಿದ್ರಿ. ಹೌದು. ಎಲ್ಲಿ ಏನು ವಿಶೇಷ? ಮಾಡುವವರು ಯಾರು? ಊರೆಲ್ಲಿ? ಭಟ್ರೆ, ನಾನು ಅಂತ ಹೇಳಿ. ಇಷ್ಟು ಉದ್ದ ಮಾತಾಡ್ತೀರಿ, ಹಾ. ಹೇಳಬೇಕಾದ ಇನ್ನೂ ಹೇಳಲಿಲ್ಲ ನೀವು. ಹೌದಾ? ಊಟ ಉಂಟು, ಅದು ಉಂಟು, ಇದು ಉಂಟು ಬಿಟ್ರೆ ಎಲ್ಲಿ ಎಂತ ಅದೇ ಹೇಳಿದ್ದೆ ನೀವು. ಅದು ಇದು ಮಾತು ವಯಸ್ಸಾದ ನಂತರ ಎಲ್ಲ ಮರೆತು ಹೋಗಿದೆ ಅವರಿಗೆ. ಅದು ಮಾತ್ರ ಒಮ್ಮೆ ಅದು ಎಲ್ಲಿ ಬಿಟ್ರೆ ಅದು ಅಲ್ಲಿ ನೀವು ಹೇಳಿದ ಪ್ರಾಚೀನ ಮರಿಹಿ ಪ್ರಾಚೀನ ಬರಿಗೆ. ಮರಿ ಅಲ್ಲಿ ಅರಸ ದಕ್ಷ ಪ್ರದೇಶ ಹೌದು. ಅವರನ್ನು ಯಾಗ ಮಾಡ್ತಾ ಇದ್ದಾರಂತೆಮ್ಮ. ಆ ಯಾಗಕ್ಕೆ ಬಂದಂತಹ ಬ್ರಾಹ್ಮಣರಿಗೆ ಏನು ಬೇಕು, ಎಷ್ಟು ಬೇಕು ಅವರು ಕೇಳಬೇಕು. ಪ್ರಾಚೀನ ಬರಿಯಲ್ಲಿ ದಕ್ಷ ಪ್ರಜೇಶ್ವರ ಮಾಡುವಂತಹ ಯಾಗ. ಹೌದು. ಪೂಜ್ಯರೇ, ಕ್ಷಮಿಸಬೇಕು, ನೀವು ಸರಿಯಾಗಿ ಹೇಳ್ತಾ ಇದ್ದೀರಲ್ಲ. ಹೌದಮ್ಮ, ಹೌದು ಹೌದು. ಮತ್ತೆ ಬ್ರಾಹ್ಮಣರು ವೇದ ಶಾಸ್ತ್ರವನ್ನು ನುಡಿಯುವವರು. ಹ, ಅವರ ನಾಲಿಗೆಯಲ್ಲಿ ಎಂದೂ ಸುಳ್ಳು ಬರಲಾರದು, ಬರಬಾರದು. ಹ, ಸುಳ್ಳಾಡುತ್ತಿಲ್ಲ ತಾನೇ? ನಿಜವಾಗಿಯೂ ಹೌದು. ಅಲ್ಲೇ ಯಾಗ? ಅಲ್ಲಿ. ಸತ್ಯವೇ? ಹ. ಇಲ್ಲ. ಅರಿಯದವರ ಮಗಳಲ್ಲವೇ ನೀವು ಅಮ್ಮ, ಅರಿಯದವರ ಮಗಳಲ್ಲವೇ ನೀವು ಅಮ್ಮ, ಹೋಗದಿರುವ ಕಾರಣಗಳಿಗೂ ಬೇಡಿರಮ್ಮ, ಮರೆತರೋ ನಿಮ್ಮನು ಕರೆಯಲಿರಮ್ಮ, ಆದರಿದ ನಿಮ್ಮ ಸಂಗಡ ಬನ್ನಿ ಹೋಗುವಮ್ಮ, ಅರಿಯದವರ ಮಗಳಲ್ಲವೇ ನೀವು ಅಮ್ಮ, ಅಮ್ಮ. ಅಮ್ಮ ಒಂದು ಕ್ಷಣ ಸೈರಿಸಿ. ಭಟ್ರೆ, ನಿಮಗೆ ಪರಿಚಯ ಆಗ್ಲಿಲ್ವಾ? ಓಯ್ ಭಟ್ರೆ, ನಿಮಗೂ ಪರಿಚಯ ಆಗ್ಲಿಲ್ವಾ? ಎಲ್ಲಿಂದ ಹ? ನಾವು ನೋಡುದ ಪ್ರಥಮ ಇದು. ನಾವು ಅವತ್ತು ಅಲ್ಲಿಗೆ ಹೋದದ್ದು ಎಲ್ಲಿಗೆ ಹ? ಕೈ ಸಾಲಕ್ಕೆ. ಮತ್ತೆ ನೀವು ಮಾಡಿದೆ ಹೆಚ್ಚಾಗಿದೆ. ಹೆಚ್ಚಾಗಿದೆ. ಮತ್ತೆ ಮತ್ತೆ ಇಲ್ವಲ್ಲ. ಅದಲ್ಲ, ಮತ್ತೆ ಕೈ ಸಾಲದಲ್ಲಿ ಗುಡ್ಡಪ್ಪ. ಕೈಲಾಸದಲ್ಲಿ ಹೌದು, ಗುಡ್ಡಪ್ಪ ದೇವರು. ಅವರ ಕಥೆ ಇಲ್ಲಿಗೆ ಯಾಕೆ ಮಾರೆ, ಇವರು ಯಾರು ಹೇಳಿ. ದಾಕ್ಷಿಣ್ಯದಮ್ಮ ಅವಲ್ಲ. ನೆನಪಾಯ್ತು ಈಗ. ಕೈಲಾಸದಲ್ಲಿ. ಅವಳ ಮಗಳು ಯಾರು? ಕೈಲಾಸದ್ದಲ್ಲ. ಕೈಲಾಸದಲ್ಲ, ಹ. ದಕ್ಷ ಪ್ರಜಾಪತಿಗಳ ಮಗಳು. ನಾನು ಹೌದೋ ಅಲ್ವೋ ಅಂತ ಆಲೋಚನೆ ಮಾಡುದೀಗ. ನೀವು ಆಲೋಚನೆ ಅವರೇ. ನನಗೆ ಆವಾಗದಿಂದ ಮುಖ ನೋಡುವಾಗ ನೋಡಿದೆ ನೋಡಿದೆ ಅಂತ ನೆನಪಾಗುತ್ತಾ ಇತ್ತು. ಈಗ ಪಕ್ಕ ಗೊತ್ತಾಯ್ತು ನನಗೆ. ಅವರೇ. ಹಾಗಾದ್ರೆ ಅವರೇ. ಈಗ ಗೊತ್ತಾಯ್ತಮ್ಮ. ಏನು? ಬಹುಶಃ ನಿಮ್ಮ ಅಪ್ಪ ಮರ್ತಪ್ಪ. ಅಲ್ಲ. ನನ್ನ ಪರಿಚಯವಾಯಿತೆ ನಿಮಗೆ? ಅಮ್ಮ, ಏನಮ್ಮ ಅವರೇ ಅಲ್ವಾ? ಗೊತ್ತಾಗದೆ? ದಕ್ಷ ಪ್ರಜೇಶ್ವರನ ಮಗಳು ಮಗಳು. ಯಾರೇ ದಾಕ್ಷಾಯಿಣಿ? ಏನು ನಿಮ್ಮ ಪರಿಚಯ ಸಿಕ್ಕದೆ? ನಾವು ನಿಮ್ಮ ಅಂದ್ರೆ ಪರಮೇಶ್ವರ ದೇವರ ಮದುವೆಗೆ ಅಲ್ಲಿಗೆ ಬಂದವ ನಾನು. ಹೌದಮ್ಮ, ಬಹುಶಃ ಹೀಗಿರಬಹುದು. ಏನು? ಎಲ್ಲೋ ನಿಮ್ಮ ಅಪ್ಪ ನಿಮ್ಮನ್ನು ಮರ್ತಿರಬಹುದು. ದೂರದವರಿಗೆಲ್ಲ ಹೇಳಿಕೆ ಕೊಡುವಾಗ ಹತ್ತಿರದವರಿಗೆ ಮತ್ತೆ ಹೇಳಿಕೆ ಕೊಟ್ರೆ ಸಾಕು.
ಸಾಕು ಎನ್ನುವ ಭಾವನೆಯಿಂದ. ಸ್ವಾಮಿ, ಓ, ನನ್ನ ಪರಿಚಯ ಈಗಷ್ಟೇ ಆಗುದಲ್ಲವೇ ನಿಮಗೆ? ಹೌದು ಹಾಗಾದ್ರೆ ಇಷ್ಟು ಹೊತ್ತು ನೀವು ಪರಿಚಯ ಇಲ್ಲದೆ ಮಾತನಾಡಿದ್ದು? ಹೌದು. ನಾವು ನಮ್ಮ ಗಡಿಬಿಡಿಯಲ್ಲಿ ನಾವು ಹೋಗುವಾಗ ಯಾರೆಲ್ಲ ದಾರಿಯಲ್ಲಿ ಸಿಗ್ತಾರಂತ ಹೇಳಿ ಗೊತ್ತಾಗಲಿಲ್ಲ ಅಲ್ಲ. ಅಂದರೆ ನಿಮ್ಮ ಮಾತು ಸತ್ಯ. ಹಾ, ಪ್ರಾಚೀನ ಬರಿಯಲ್ಲಿ ಯಾಗ, ಹೌದು. ನನ್ನ ತಂದೆಯಾದಂತಹ ದಕ್ಷ ಪ್ರಜೇಶ್ವರ ಮಾಡುವಂತಹ ಯಾಗವೇ? ಹಾ. ನಿಮಗೆ ಅಮ್ಮ, ನಿಮಗೆ ಅಮ್ಮ, ಹೇಳಿಕೆ ನೀವು ಬಂದೆ. ಚಿಂತೆ ಮಾಡಬೇಡಿ ಅಮ್ಮ. ನಾವು ನೋಡಿ ಗಂಡ ಹೆಂಡತಿ ಮಕ್ಕಳೆಲ್ಲ ಜೊತೆಯಲ್ಲಿ ಹೋಗುವರು. ನೀವು ಕೂಡ ನಮ್ಮ ಜೊತೆಯಲ್ಲಿ ಬನ್ನಿ ಅಮ್ಮ, ಹೋಗುವ. ಕೂಡದು ನಿಮಗೆ ಹೇಳುವುದಕ್ಕೆ ಸುಲಭ. ಹ, ಅಪ್ಪ ಮರೆತಿರಬಹುದು ಅಂತ ನೀವು ಹೇಳಬಹುದು. ಅದೇ. ಆದರೆ ನಾನು ಯೋಚಿಸಬೇಕಲ್ಲ, ಹ, ನನ್ನಪ್ಪ ನನ್ನನ್ನು ಯಾಕೆ ಮರೆತಿದ್ದಾರೆ ಅಂತ. ಏನೋ ಗಡಿಬಿಡಿಯಲ್ಲಿ ಬರ್ತಿರ್ಬೋದು. ಅಮ್ಮ ಮರೆತಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿಮ್ಮ ಹಿರಿಯವರಿಗೆ ಹೇಳಿಕೆ ಹೋಗಿದೆ. ಹೌದು. ಯಾರಿಗೆ? ನಿಮ್ಮ ಅಕ್ಕ ಭರಣಿ ನಮ್ಮ ಅಂಗಳದಲ್ಲೇ ಬಿದ್ದು ಹೋದ್ದು. ಎಂತ ಕರಡಿ ಬಿದ್ದು ಒಡೆದೋಗ್ಲಿಲ್ಲ. ಭರಣಿ ದೇವಿ, ಅಕ್ಕಂದಿರು ಹೋಗಿದ್ದಾರೆ. ಕೃತಿಕಾ ದೇವಿ ಕೃತಿಕಾ, ಸತ್ಯವೇ? ನಮ್ಮ ಮನೆ ಹತ್ರ ಹೋದ್ದು. ನೀವು ನೋಡಿದ್ದೀರಿ? ನಮ್ಮ ಮನೆ ರೋಹಿಣಿ, ಕೃತಿಕಾ, ಹಾಗಾದರೆ ಬ್ರಾಹ್ಮಣರು ವೈದಿಕರು ಮಾತ್ರ ಅಲ್ಲ ಈ ಯಜ್ಞಕ್ಕೆ. ಬಂಧುಗಳು ಸಂಸಾರ ಸಮೇತರಾಗಿ ಬಂಧುಗಳನ್ನೆಲ್ಲ ಕರೆಸಿಕೊಂಡಿದ್ದಾರೆ. ನಿಮ್ಮ ಭಾವಂದಿರು ಅವರ ಜೊತೆಯಲ್ಲಿ ಹೋಗಿದ್ದಾರೆ. ಮೈದುರರೆಲ್ಲ ಹೋಗಿದ್ದಾರೆ. ಹ, ಅದು ಹೀಗೆ ಬಿಟ್ರೆ ಏನೋ ಕೊಟ್ಟಂತ ಹೇಳಿಕೆಯನ್ನು ಯಾರೋ ತಿಂದ ಹಾಕಿರ್ಬೇಕು. ಬಹುಶಃ ಹೇಳಿಕೆ ಕೊಡುವಾಗ ಅವನಿಗೆ ಈ ಕೈಲಾಸಕ್ಕೆ ಬರ್ಲಿಕ್ಕೆ ಮರೆತು ಹೋಯ್ತು. ಬೇಸರ ಮಾಡಬೇಡಿ ಅಮ್ಮ, ನೀವು ಹೇಳಿಕೆ ಸಿಗ್ಲಿಲ್ಲ ಅಂತ ಯೋಚಿಸುವುದು ಬೇಡ. ನೋಡಿ, ನಾವೆಲ್ಲ ಜೊತೆಯಲ್ಲಿದ್ದೇವೆ, ಹೆಂಡತಿ ಮಕ್ಕಳು ಮರಿ ಮಕ್ಕಳು ಎಲ್ಲ. ನೀವು ಏನು ಬೇಸರ ಮಾಡುವುದಿಲ್ಲ ಅಂತಂದ್ರೆ ನಮ್ಮ ಜೊತೆಯಲ್ಲಿ ನೀವು ಬರ್ತೀರಿ ಅಂತಾದ್ರೆ ನಿಮ್ಮನ್ನು ನಾವು ಕರ್ಕೊಂಡು ನಾವು ಕೂಡ ಸಂಸಾರಿಗಳಿಗೆ ಹೋಗುವಮ್ಮ. ಇಲ್ಲ, ನೀವು ಹೇಳಬಹುದು, ಹ, ನಿಮ್ಮ ಹೃದಯ ಶ್ರೀಮಂತಿಕೆ ಅದು. ಹ, ಆದರೆ ನಾನು ಯೋಚಿಸಬೇಕು. ಹ, ಹೆಣ್ಣಾದವಳು, ಹ. ಅದರಲ್ಲೂ ಮದುವೆಯಾದವಳು, ಹ. ಒಬ್ಬಳಾಗಿ ಎಲ್ಲಿಗೂ ಹೋಗಬಾರದು. ಏನಿದ್ದರೂ ಗಂಡನ ಜೊತೆಯೇ ಹೋಗಬೇಕು. ವಿಷಯ ಹೌದಮ್ಮ. ಅದು ತವರು ಮನೆಗೆ ಇರಬಹುದು. ಹ, ಹ, ಗಂಡನ ನಗಲಿ ಒಬ್ಬಳೇ ಹೋದರೆ ಹ, ಬಂದಂತಹ ತಂದೆ ತಾಯಿ ಹ, ಮಗಳನ್ನು ನೋಡಿ ಹ, ಬಂದೆಯಾ ಹ. ಬಾ ಹ. ಹೀಗೆ ಸಂತೋಷದಿಂದ ಸ್ವಾಗತಿಸುವುದಿಲ್ಲ. ಹೌದೌದು. ಬದಲಾಗಿ ಹ, ಎಲ್ಲಿ ನಿನ್ನ ಗಂಡ, ಹ, ಯಾಕೆ ಒಬ್ಬಳೇ ಬಂದಿದ್ದಿ ಮಗಳೇ, ಹ. ಈ ಪ್ರಶ್ನೆ ಕೇಳುತ್ತಾರೆ. ಹೌದೌದೌದು. ಮದುವೆ ಆದವಳಿಗೆ ಹ. ಅದು ಭೂಷಣವಲ್ಲ. ಹೌದಮ್ಮ, ಹೌದು. ಏನಿದ್ದರೂ ಸತಿಪತಿಯರೊಂದಾಗಿ ಹೋಗಬೇಕು. ಹೌದೌದು. ನೀವು ಯೋಚಿಸಬೇಡಿ. ಹ, ಹ, ಆಮಂತ್ರಣ ಇಲ್ಲದಿದ್ದರೂ ಹ. ತಂದೆ ಮನೆಗೆ ಹೋಗುವುದಕ್ಕೆ ಯಾಕೆ ಆಮಂತ್ರಣ ಬೇಕು? ಅಲ್ವಾ? ನನ್ನವರಿಗೆ ಹೇಳಿ ಹ. ಆದಷ್ಟು ಬೇಗ ಹ. ನಾವು ದಂಪತಿಗಳೊಂದಾಗಿ ಅಲ್ಲಿಗೆ ಬರ್ತೇವೆ. ಜೊತೆಯಾಗಿ ಬನ್ನಿಯಮ್ಮ. ಯಾಕಂದ್ರೆ ನಾವು ಕೂಡ ನನ್ನ ದಂಪತಿಗಳು ಬಿಟ್ಟು ಹೋಗರ ಕ್ರಮ ಇಲ್ಲ. ಯಾಕಂದ್ರೆ ಅವಳನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅವಳಿಲ್ಲ. ದಮ್ಮಿಲ್ಲ ಇದ್ರೆ ಪತಿ ಇಲ್ಲ, ಪತಿ ಇಲ್ಲ ಇದ್ರೆ ದಮ್ಮಿಲ್ಲ. ಆದ್ರಿಂದ ನೀವು ಜೊತೆಯಾಗಿ ಬನ್ನಿಯಮ್ಮ. ಉಪಕಾರವಾಯಿತು. ಹ, ನೀವು ಪ್ರಯಾಣವನ್ನು ಮುಂದುವರಿಸಿ. ಆಗಲಿ. ಅಲ್ಲಿ ಸಿಗೋಣ. ಆದೀತಮ್ಮ, ಆದೀತು. ಆದೀತು, ಆದೀತು. ಹೋಗಿ ಬನ್ನಿ. ಹೋಯ್ ಭಟ್ರೆ, ಬನ್ನಿ, ಹೋಗುವ. ಆಯ್ತಮ್ಮ, ನಾವು ಅಲ್ಲಿ ಕಾಣುವ. ಏಳು ಹೋಸುರರು ತಾಂತೆರಡಲಿರ ಗುಣವತಿ ಗೌರಿಯು ಮನದಿ ಚಿಂತಿಸುತ್ತಲದು. ಗುಣವತಿ ಗೌರಿಯು ಮನದಿ ಚಿಂತಿಸುತ್ತಲದು. ಮರತೆಮ್ಮನು ಬೇಡಲಿರಲಾರದೆಲ್ಲ ಪತಿಗರುಗಿ ಪತಿಗರುಗಿ ಕರಿದೈವಿನ ವರಮಗ ಕೊರಟೆ. ಗುಣವತಿ ಗೌರಿಯು ಮನದಿ ಚಿಂತಿಸುತ್ತ ಚಿಂತಿಸಿ ಬ್ರಾಹ್ಮಣರಿಂದ ವಿಚಾರ ತಿಳಿದ ಬಳಿಕ ನಾನು ಸಂತೋಷ ಪಡಬೇಕಿತ್ತು. ಆದರೆ ಯಾಗದ ಕುರಿತಾಗಿ ಕೇಳಿ ಸಂತೋಷ ಪಡುವಂತಿಲ್ಲ. ಅಕ್ಕರೆ ಮಗಳಾದಂತಹ ನನಗೆ ಆಮಂತ್ರಣವಿಲ್ಲ. ಅಲ್ಲ, ನಮ್ಮ ಕೈಲಾಸಕ್ಕೆ ಆಮಂತ್ರಣವಿಲ್ಲ. ಯಾಕೆ? ಯಾಕಿರಬಹುದು? ಓ, ಬ್ರಾಹ್ಮಣರು ಹೇಳಿದಂತೆ ಅಪ್ಪ ಮರೆತಿರಬಹುದೋ ಏನೋ. ಅಲ್ಲ, ಬೇರೇನಾದರೂ
ಕಾರಣ ಇರಬಹುದೇ? ಆ, ಏನೇ ಇರಲಿ, ತಂದೆಯ ಮನೆಗೆ ಹೋಗುವುದಕ್ಕೆ ನಾವು ಯೋಚಿಸಬಾರದು. ಆ, ಆ, ಮಕ್ಕಳಾಗಿ ನಮ್ಮ ಕರ್ತವ್ಯ, ನಾವು ಹೋಗಲೇಬೇಕು. ಆ, ಆದರೆ ಈ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸಬೇಕು. ಅವರನ್ನೊಡಗೂಡಿಕೊಂಡು ಆದಷ್ಟು ಬೇಗ ಪ್ರಾಚೀನ ಬರಿಗೆ ಹೋಗಬೇಕು. ಕೈಲಾಸವನ್ನು ಏರ್ತೇನೆ. ಅವರೊಡನೆ ಮಾತನಾಡಲು ಅವಕಾಶವಿದೆಯೆನ್ನುತ್ತಾ ಶಿವಗೆರಗಿರಲಿ ತವರೊಡೆದಡಾಗ. ಮಹಾದೇವ, ದೇವ, ಅರೆಕ್ಷಣ ನಿಮ್ಮ ನಗಲಿ ಹೋಗಿದ್ದೆ. ಅದೇ ಧ್ಯಾನಸ್ಥನಾಗಿದ್ದೆ. ಹ. ಕಣ್ಣು ತೆರೆದು ನೋಡುವಾಗ ನೀನಿಲ್ಲ. ಹೌದು, ಮನಸ್ಸಿಗೆ ಬೇಸರವಾಗಿತ್ತು. ಬೇಸರವ? ಹೌದು, ಸದಾಕಾಲ ನೀನು ಹೇಳುತ್ತಿದ್ದಿ ನಿಮ್ಮ ಸಾಂಗತ್ಯದಲ್ಲಿ ಮನಸ್ಸಿಗೆ ಯಾವ ಬೇಸರವೂ ಇಲ್ಲ ಅಂತ. ಅದು ಹೇಗೆ ಬೇಸರ ಬಂದದ್ದು ನಿನಗೆ? ಹಿಂದೇಕೋ ದೇಹಕ್ಕೆ ಜಾಡ್ಯ, ಆಲಸ್ಯ, ಮನಸ್ಸಿಗೆ ಬೇಸರ. ಹಾಗೆ ಅರೆ ಕ್ಷಣ ನಿಮ್ಮ ನಗಲಿ ಕೈಲಾಸದ ತಪ್ಪಲು ಪ್ರದೇಶಕ್ಕೆ ತಿರುಗಾಡುತ್ತಾ ಹೋಗಿದ್ದೆ. ದೇವ, ಈಗ ಬೇಸರ ಇಲ್ಲ. ಅದೇ ನಿನ್ನ ಮುಖ ನೋಡಿದರೆ ಬೇಸರ ಇದ್ದಾಗ ಕಾಣುವುದಿಲ್ಲ. ನೀನು ಹೇಳುದು ಬೇಸರ ಹೇಳುತ್ತಿ. ಬೇಸರ ಹೋಯಿತು, ಹೋಯ್ತಾ? ಸಂತೋಷವಾಗಿದ್ದೇನೆ. ಅದೇನು ಕೈಲಾಸ ತಪ್ಪಲಿನಲ್ಲಿ ಬೇಸರ ಹೋಗುವ ವಿಷಯ ಎಂತದ್ದು? ಕಾರಣ ಇದೆ. ಒಂದು ದೃಶ್ಯವನ್ನು ಕಂಡೆ. ದೃಶ್ಯವೇ? ಹೌದು ದೇವ, ಹೀಗೆ ಬನ್ನಿ. ನೋಡಿರಿ ದ್ವಿಜರು ಹೋಗುವುದನು, ನೋಡಿರಿ ದ್ವಿಜರು ಹೋಗುವುದನು, ದೇವಾ ಎಲ್ಲಿಗೆ ಬಂದೆ? ನಿಮ್ಮಯ ಮಾಡುವ ಯಜ್ಞವಂತೆ, ನಿಮ್ಮಯ ಮಾಡುವ ಯಜ್ಞವಂತೆ ನೋಡಿರಿ. ಆಡಲೆ ನದಿಕ ಸಂಭ್ರಮವಂತೆ, ಆಡಲೆ ಅಧಿಕ ಸಂಭ್ರಮವಂತೆ, ಅಲ್ಲಿ ಬಂಧುಗಳು ಕೂಡಿ ರಂಜಿಸುವರಂತೆ, ಬಂಧುಗಳು ಕೂಡಿ ರಂಜಿಸುವರಂತೆ, ಆಡಲೆ ಅಧಿಕ ಸಂಭ್ರಮವಂತೆ, ಬಂಧುಗಳು ಕೂಡಿ ರಂಜಿಸುವರಂತೆ, ರಂಜಿಸುವರಂತೆ. ನೋಡಿ ನುಡಿಯರು ಹೋಗುವುದನು, ನಿಮ್ಮಯ ಮಯವ ಮಾಡುವ ಯಜ್ಞವೇ ರಮಣ. ದೇವ, ಗೌರಿ, ಹೀಗೆ ಬನ್ನಿ. ಎತ್ತರವಾದ ಕೈಲಾಸದಲ್ಲಿ ನಾವಿದ್ದೇವೆ ಹೌದು. ಗೌರಿ ಶಂಕರ ವಿಹಾರ ಧಾಮ ಇದು. ಅಲ್ವೇ? ಇಲ್ಲಿಂದ ಎಲ್ಲವೂ ಕಾಣಿಸ್ತದೆ. ಹ್ಮ್. ಅದು ಕೈಲಾಸದಿಂದ ದಾರಿ ನೋಡಿ. ಕೈಲಾಸದಿಂದ ದಾರಿ ನೋಡುದು? ಹೌದು. ಕೈಲಾಸದಿಂದ ದಾರಿ ನೋಡುವುದನ್ನು ಕೈಲಾಸ ಬಿಟ್ಟು ಹೋಗೋದು ಅಂತ? ಹಾಗಲ್ಲ ದೇವ, ಕೈಲಾಸದ ಕೆಳ ಪಥದಲ್ಲಿ ಏನು ಕಾಣಿಸ್ತಾ ಇದೆ ಒಮ್ಮೆ ನೋಡಿ. ಓ, ಸಾವಿರಾರು ಮಂದಿಗಳು ಸಾಗಿ ಹೋಗುವಂತಹ ದಾರಿ ಕಾಣಿಸ್ತದೆ. ಸಾವಿರಾರು ಮಂದಿ ಹೋಗ್ತಾ ಇದ್ದಾರೆ. ಓ, ಹೋಗ್ತಾ ಇದ್ದಾರಲ್ವಾ? ಸರಿಯಾಗಿ ನೋಡಿ. ಅದೇ ಅದು ಹೋಗುವುದೋ ಬರುವುದೋ ಅಂತ ಪಕ್ಕನೆ ಗೊತ್ತಾಗ್ಲಿಲ್ಲ ಆಹಾ, ನನಗೆ.
ಈ ಕಡೆಗೆ ಯಾರು ಬರ್ತಾ ಇಲ್ಲ, ಕೈಲಾಸವನ್ನು ಏರ್ತಾ ಇಲ್ಲ. ಎಲ್ಲರೂ ಒಂದೇ ದಿಕ್ಕಿನತ್ತ ಮುಖ ಮಾಡಿ ಹೋಗ್ತಾ ಇದ್ದಾರೆ. ಯಾರೋ ನಮ್ಮ ದರ್ಶನಕ್ಕಾಗಿ ಇಲ್ಲಿಗೆ ಬರ್ತಾರೆ ಅಂತ ನಾನು ಭಾವಿಸಿದ್ರೆ ನೀನೇ ಹೇಳುತ್ತಿ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದ್ದಾರೆ. ಎಲ್ಲರೂ ಆ ಕಡೆಗೆ ಹೋಗ್ತಾ ಇದ್ದಾರೆ. ಹೌದೇ? ಮಾತ್ರವಲ್ಲ, ಸರಿಯಾಗಿ ನೋಡಿ, ಬೇರೆ ಬೇರೆ ಜಾತಿ ನೀತಿಯವರಲ್ಲ, ಮತ್ತೆ ಎಲ್ಲರೂ ಒಂದೇ ವರ್ಣದವರು. ಒಂದೇ ವರ್ಣದವರು. ಒಂದೇ ವರ್ಣದವರು. ಹೌದಾ? ನೋಡಿ, ಎಲ್ಲ ಬ್ರಾಹ್ಮಣರು. ಎಲ್ಲರೂ ಬ್ರಾಹ್ಮಣರು. ಎಲ್ಲರೂ ಬ್ರಾಹ್ಮಣರು. ಅದೇಗ ನೀನು ಇಷ್ಟು ದೂರದಿಂದಲೇ ಅವರನ್ನು ಬ್ರಾಹ್ಮಣರು ಅಂತ ತೀರ್ಮಾನಿಸಿದಿ? ಗುರುತಿಸೋದಕ್ಕೆ ಆಗುದಿಲ್ವೇ? ಹೇಗದು? ಅವರ ಅಲಂಕಾರದಿಂದಲೇ ತಿಳಿಯುತ್ತದೆ ಅವರು ಬ್ರಾಹ್ಮಣರು ಅಂತ. ಅದೇನಪ್ಪ, ಬ್ರಾಹ್ಮಣರನ್ನು ಪ್ರತ್ಯೇಕವಾಗಿ ಗುರುತಿಸಬಹುದಾದ ಅಲಂಕಾರ? ಅಲಂಕಾರವಿಲ್ಲವೇ ಬ್ರಾಹ್ಮಣರಿಗೆ? ಪಂಚಲಕ್ಷಣಗಳಿದೆ. ಪಂಚಲಕ್ಷಣ ಇಲ್ವೇ? ಯಾವುದದು? ಹಣೆಯಲ್ಲಿ ಬೊಟ್ಟು, ಬೊಟ್ಟು, ತಲೆಯಲ್ಲಿ ಜುಟ್ಟು, ಜುಟ್ಟು, ಕಂಕುಳಲ್ಲಿ ದರ್ಬೆ ಕಟ್ಟು, ಕಟ್ಟು, ಜನ್ನದಾರ, ಹಾ, ನೆರೆಯುಟ್ಟಂತಹ ದೋತ್ರ, ನೆರಿದೋತ್ರವು ನುಟ್ಟು, ಉಟ್ಟು, ಇದು ಬ್ರಾಹ್ಮಣರ ಗುಟ್ಟು. ಗುಟ್ಟು. ಇದೇ ಅವರಿಗೆ ಭೂಷಣ ಅಲಂಕಾರ. ಹಾ, ಹಾ, ಹಾಗಾಗಿ ಹಾ. ಬ್ರಾಹ್ಮಣರು ಅಂತ ತಿಳಿದೆ. ಹಾ, 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 ಹಾ. ದೇವ, ಓ, ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಎಲ್ಲೋ ಹೋಗ್ತಾ ಇರು. ಬ್ರಾಹ್ಮಣರು ಅಂದ್ರೆ ಹಾಗಲ್ಲ, ನಿತ್ತಲ್ಲಿ ನಿಲ್ಲಿಕ್ಕಿಲ್ಲ, ಅವರು ಪರಿವರಾಜಕರೇ, ಸದಾ ಕಾಲ ಸಂಚರಿಸುವ. ನನ್ನ ವಾಕ್ಯ ಪೂರ್ತಿ ಆಗ್ಲಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಾನು ತಿಳಿದಿದ್ದೇನೆ. ಎಲ್ಲಿಗೆ ಹೋಗ್ತಾರೆ ಅಂತ? ಹೌದು. ಅದು ಹೇಗೆ ನೀನು ತಿಳಿದದ್ದು? ಅಲ್ಲಿಗೆ ಹೋಗಿ ಕೇಳಿ ಬಂದಿದ್ದೇನೆ. ಈಗ ಅವರನ್ನೆಲ್ಲ ನೋಡಿ ಮಾತಾಡಿಸುವಂತದ್ದು ನೀನು? ಮಾತಾಡಿಸಿಯೇ ಬಂದಿರುವುದು. ಎಲ್ಲಿಗೆ ಹೋಗ್ತಾರಪ್ಪ ಇಷ್ಟೆಲ್ಲ ಮಂದಿಗಳು? ಅವರೆಲ್ಲರೂ ಹೋಗ್ತಾ ಇರುವುದು ನಮ್ಮ ಮನೆಗೆ. ಎಲ್ಲಿಗೆ? ನಮ್ಮ ಮನೆಗೆ ದೇವ. ಇದೇನೇ ಗೌರಿ ನೀನು ಹೀಗೆ ಮಾತನಾಡುದು ಇವತ್ತು? ಏನು? ಎಂದು ನೀನು ತಪ್ಪಿದವಳಲ್ಲ ಮಾತಿನಲ್ಲಿ. ತಪ್ಪಿದ್ದೇನೆ? ಮತ್ತಿನ್ನೇನು? ಏನು? ಈಗ ನೀನು ನಿಂತದ್ದೆಲ್ಲಿ? ಇಲ್ಲಿ ಕೈಲಾಸದಲ್ಲಿ. ನಮ್ಮ ಮನೆಯಲ್ಲಿ ಅಲ್ವಾ? ಹೌದು. ಮತ್ತೆ ಇಷ್ಟೆಲ್ಲ ಮಂದಿ ಬ್ರಾಹ್ಮಣರು ಹೋಗುತ್ತಿರುವುದು ನಮ್ಮ ಮನೆಗೆ ಆಗುದು ಹೇಗೆ? ಆಗುದಾದ್ರೆ ಇಷ್ಟೆಲ್ಲ ಮಂದಿಗಳು ಬರುತ್ತಿರುವುದು ನಮ್ಮ ಮನೆಗೆ ಆಗ್ಬೇಡ. ನಾವಿಲ್ಲಿ ಅಲ್ವಾ ನಿಂತುಕೊಂಡಿರೋದು? ಅದು ಸರಿ, ಆದರೆ ನಾನು ತಪ್ಪಾಡಲಿಲ್ಲ ದೇವ. ಮತ್ತೆ ಅವರೆಲ್ಲರೂ ಹೋಗುತ್ತಾ ಇರುವುದು ನಮ್ಮ ಮನೆಗೆ. ನಮ್ಮ ಮನೆ? ಹೌದು. ಇದು ಯಾವುದಪ್ಪ, ನನಗೆ ಗೊತ್ತಿಲ್ಲದ ಇದು ನಮ್ಮ ಮನೆ ಒಂದತ್ಲಾಗಿ. ಕೈಲಾಸದಂತೆ ಭೂಲೋಕದಲ್ಲಿ ನಮಗೆ ಇನ್ನೊಂದು ಮನೆ ಇಲ್ವೇ? ಭೂಲೋಕದಲ್ಲಿ? ಹೌದು. ಅದು ಯಾವಾಗ ಎಲ್ಲಿ? ಭೂಲೋಕದ ಮನೆ. ಅಲ್ಲ, ಮರೆತಿರಾ? ಹಾಗೆ ಲೋಕವೇ ನಮ್ಮ ಮನೆ. ಭಕ್ತಾದಿಗಳ ಮನೆ ಕುರಿತು ತಾತ್ವಿಕವಾಗಿ ನಾನು ಹೇಳಿದ್ದಲ್ಲ. ಮತ್ತೆ ಸಂಬಂಧದಲ್ಲಿ ನಮಗೊಂದು ಮನೆ ಇಲ್ವೇ? ಸಂಬಂಧದಲ್ಲಿ ನಮಗ ಮನೆಯ? ನನಗೆ ಯಾವುದಪ್ಪ ನೆನಪಿಗೆ ಬಾರದೆ ಇದ್ದ ಮನೆ ಅದು? ಏನು ದೇವ ನೀವು, ಹೆಣ್ಣು ಕೊಟ್ಟ ಮಾವನನ್ನೇ ಮರ್ತಾಯ್ತು ಹೇಗೆ? ನಿಮ್ಮ ಮಾವನ ಮನೆ. ಏನು? ಹೆಣ್ಣು ಕೊಟ್ಟ ಮಾವನ, ಹೆಣ್ಣು ತಂದ ಮಾವನ? ಈಗ ಕೊಟ್ಟದ್ದೇ. ಆದರೂ ನಾನು ಬಂದ ಮೇಲೆ ನಿಮಗೆ ಮಾವನೇ ಅಲ್ವೇ? ಓ, ನಿನ್ನ ಅಪ್ಪನ ಮನೆ. ಅದೇ ನೀವು ಹಾಗೆ ಹೇಳುವುದು, ನಿನ್ನ ಅಪ್ಪನ ಮನೆ ಅಂತ. ಮತ್ತೆ ನಿನ್ನ ಅಪ್ಪ ಆದ್ದರಿಂದಲ್ವ ನನಗೆ ಮಾವ? ನನಗೆ ಮಾವ ಆದ್ದರಿಂದ ನಿನಗೆ ಅಪ್ಪ ಅದ್ದಲ್ಲ. ಆದರೂ ಓ ಮಾವನ ಮನೆಗೋ ಹೀಗೆ ಕೇಳಬಹುದಲ್ಲ, ನಿನ್ನ ಅಪ್ಪನ ಮನೆಗೋ? ಅಲ್ಲ, ಈಗ ನಿನಗೆ ಹೇಳುವಾಗ ಹೇಳ್ಬಹುದಲ್ಲ ನನ್ನ ಅಪ್ಪನ ಮನೆಗೆ ಹೋಗುದು ಅಂತ. ಅದು ಯಾಕೆ ನಿಮ್ಮ ಮಾವನ ಮನೆ ಅಂತ ಹೇಳಿದ್ದು? ದೇವ, ನಿಮಗೆ ತಿಳಿಯದು ಅಂತ ನಾನು ಹೇಳುವುದಲ್ಲ. ಪತಿವ್ರತೆ ಆದವಳು ಗಂಡನೊಂದಿಗೆ ಮಾತನಾಡುವಾಗ ಅಥವಾ ಮದುವೆಯಾದಂತಹ ಹೆಣ್ಣು, ಆಕೆಗೆ ಮತ್ತೆ ಬೇರೆ ಸಂಬಂಧಗಳು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಮಾತಾಡುವಾಗ ಯಾವುದೇ ಸಂಬಂಧವಿದ್ದರೂ ಪತಿಯ ಮೂಲಕವಾದಂತಹ ಸಂಬಂಧವನ್ನು ಹೇಳಬೇಕು. ನಿಮ್ಮ ಮಾವ, ನಿಮ್ಮ ಅತ್ತೆ ಹೀಗಲ್ವೇ ಹೇಳಬೇಕಾದ್ದು? ತನ್ನ ತವರು, ತನ್ನ ಗಂಡ, ತನ್ನ ಮಾವ, ಅಪ್ಪ ಹೀಗೆ ಹೇಳಬಾರದಲ್ವೇ? ತವರಿನ ಸಂಬಂಧವನ್ನು ಕಡಿದೇ ಬರುವುದು ಅಂತ ಅರ್ಥ ಅಲ್ವೇ? ಪತಿಯ ಮೂಲಕವಾಗಿ ಸಕಲ ಸರ್ವಸ್ವವು ಸಿದ್ಧಿಸಬೇಕು ಹೆಣ್ಣಿಗೆ ಅಂತ ಅರ್ಥ ಅಲ್ವೇ? ಆದ್ದರಿಂದಲೇ ಸಂಬಂಧವಿದ್ರು ಆಗುವುದಕ್ಕೆ ತವರು ಮನೆ ಆದ್ರೂ ಹೇಳುವಾಗ ಹಾಗೆ ಹೇಳುದು ನಿಮ್ಮ ಮಾವನ ಮನೆ. ಹೆಚ್ಚೇನು, ಗಂಡನೇ ದೇವರು. ದೇವರನ್ನು ಆರಾಧಿಸುವಂತಹ ಹಕ್ಕು ಹೆಣ್ಣಿಗಿಲ್ಲ. ಪತಿಯ ಮೂಲಕವೇ ಆರಾಧಿಸಬೇಕು. ಪತಿ ಸೇವೆ ಮಾಡಿದ್ರೆ ದೇವರ ಸೇವೆ ಮಾಡಿದ ಹಾಗೆ ಹೆಣ್ಣಾದವು ಅಲ್ವೇ ಸ್ವಾಮಿ? ಪತಿ ಮಾಡುವಂತಹ ದೈವಿಕವಾದಂತಹ ಎಲ್ಲ ಕಾರ್ಯದಿಂದ ಒದಗುವ ಪುಣ್ಯದಲ್ಲಿ ಹೆಂಡತಿಗೂ ಪಾಲು ಬರ್ತದೆ. ಹಾಗೆ ನಿಮ್ಮ ಮಾವನ ಮನೆ ಅಂತ ಹೇಳಿದೆ. ಆಗ್ಲಿಪ್ಪ, ಇಷ್ಟೆಲ್ಲ ಮಂದಿಗಳು ಈಗ ಹೋಗುವುದು ನಿಮ್ಮ ಮಾವನ ಮನೆಗೆ ಪ್ರಾಚೀನ ಬರಿಹಿಗೆ. ಹೌದಾ? ಕಾರಣ ಉಂಟು. ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಹಾಗೆ? ಯಾರಿಗೆ? ಏನು ಮಾತು ಅಲ್ಲ, ಆರೋಗ್ಯ ಒಳ್ಳೇದಿತ್ತಪ್ಪ ಮನೆ. ಹಾಗೆ ಹೇಳಬಾರದು ದೇವ. ಅಲ್ಲ, ಇಷ್ಟೆಲ್ಲ ಮಂದಿ ಬ್ರಾಹ್ಮಣರು ಒಟ್ಟಿಗೆ ಹೋಗ್ತಾರೆ ಅನ್ನುವಾಗ ಮತ್ತಿನ್ನಲ್ಲಿ ಎಂತದ? ಒಂದು ಶುಭ ಕಾರ್ಯ ಇದೆ ನನ್ನ ಅಪ್ಪನ ಮನೆಯಲ್ಲಿ. ಎಂತ ಶುಭ ಕಾರ್ಯ? ಇದ್ದ ಮಗಳಂದ್ರನ್ನೆಲ್ಲ ಮದುವೆ ಮಾಡಿ ಕೊಟ್ಟಾಗಿದೆ. ಈಗ ಮದುವೆ ಒಂದೇ ಶುಭ ಮತ್ತೆ ಕಾರ್ಯ. ಮಕ್ಕಳು ಆಗಲಿಲ್ಲ. ಮತ್ತಿನ್ನೆಂತ ಶುಭ ಕಾರ್ಯ? ಗಂಡು ಮಕ್ಕಳೇ ಆದ್ರೆ ಒಂದು ಉಪನಯನ ಆದ್ರೂ ಉಂಟು ಅಂತ ಹೇಳ್ಬೋದು, ಅದು ಇಲ್ಲ. ಅದಿಲ್ಲ. ಮತ್ತೆಂತದ್ದು? ನನ್ನಪ್ಪ ಒಂದು ಯಾಗವನ್ನು ಕೈಗೊಂಡಿದ್ದಾರಂತೆ.
ಇದರಲ್ಲಿ ವಿಶೇಷ ಎಂತದ್ದುಂಟೆ? ಏನು? ಈಗ ಒಬ್ಬ ಸರಿಯಾದಂತಹ ಕರ್ಮಠ ಹಾ. ನಿತ್ಯ ಮನೆಯಲ್ಲಿ ದೇವತಾ ಪೂಜೆ ಮಾಡ್ತಾ ಇರ್ತಾನೆ. ಅವರ ಮನೆಯಲ್ಲಿ ಇವತ್ತು ಪೂಜೆ ಉಂಟಂತ ಹೇಳಿದ್ರೆ ವಿಶೇಷ ಉಂಟ? ಹಾಗಲ್ಲ ದೇವ. ಅವ ಕರ್ಮಠ ದಿನನಿತ್ಯವೂ ಯಾಗ ಯಜ್ಞಾದಿಗಳಲ್ಲೇ ತೊಡಗಿಸಿಕೊಂಡಿರುವ. ಆ ರೀತಿ ಸಾಮಾನ್ಯವಾದ ದಿನನಿತ್ಯದ ಯಾಗ ಯಜ್ಞ ಅಲ್ಲ, ಮತ್ತೆ ವಿಶೇಷವಾದ ಯಜ್ಞವಂತೆ. ವಿಶೇಷ? ಹೌದು. ಏನು ವಿಶೇಷಪ್ಪ ಅದು? ಏನು ವಿಶೇಷ ಅಂದ್ರೆ ಮಹತ್ತರವಾದಂತಹ ಯಾಗ. ದಾನ ಕೊಡುವುದಕ್ಕೆ, ದಕ್ಷಿಣ ಕೊಡುವುದಕ್ಕೆ ಹೊನ್ನ ರಾಶಿ ಹಾಕಿದ್ದಾರಂತೆ. ಅಲ್ಲ, ಈಗ ಇರ್ಲಿ, ಹಾ. ಯಜ್ಞ ಅಂದ ಮೇಲೆ ದಾನ ದಕ್ಷಿಣೆ ಎಲ್ಲ ಇದ್ದದ್ದೇ. ಗೋದಾನ, ಭೂದಾನ, ಈಗ ಅನ್ನದಾನ. ಮಹತ್ತರವಾದ ಯಜ್ಞ ಅಂದ್ರೆ ಅದಕ್ಕೊಂದು ಹೆಸರು ಬೇಡ? ಎಂತದಪ್ಪ ಅದು? ಹೆಸರು ಈಗ ಅಶ್ವಮೇಧವೋ ರಾಜಸೂಯವೋ ಗೋಮೇಧಿಕವೋ ವೈಷ್ಣವೋ ಬಹುಸುವರ್ಣಕವೋ ವಾಜಪೇಯವೋ ಇಲ್ಲ ಇಲ್ಲ, ಆ ರೀತಿ ಏನು ಬ್ರಾಹ್ಮಣರು ಹೇಳಲಿಲ್ಲ. ಹೆಸರೇ ಇಲ್ಲದೆ ಯಾಗವ? ದಕ್ಷ ಪ್ರಜೇಶ್ವರ ಯಾಗ ಮಾಡ್ತಾ ಇದ್ದಾರಮ್ಮ, ದೊಡ್ಡದಂತ ಯಾಗ. ಅವರೇ ಏನು ದಕ್ಷ ಯಜ್ಞ ಹೀಗೆ ಹೇಳ್ತಾ ಇದ್ರು. ದಕ್ಷ ಯಜ್ಞ ಹಾ. ಹೆಸರು ಹೌದು. ಅಲ್ಲ, ನಾನು ಯಾಕೆ ಕೇಳಿದ್ರೆ ಹಾ. ಒಂದೊಂದು ಯಜ್ಞಕ್ಕೂ ಒಂದೊಂದು ವಿಧಿ ಉಂಟು. ಹೇಗೆ? ಆ ವಿಧಿಯನ್ನು ಮೀರಿ ವ್ಯವಹರಿಸುವುದಕ್ಕಿಲ್ಲ. ಇಲ್ಲ. ಈಗ ಅಶ್ವಮೇಧ ಅಂದ್ರೆ ಹೇಗೆ? ಹೇಗೆ? ಅಶ್ವವನ್ನೇ ಪೂಜಿಸಿ ಅದರಲ್ಲೇ ದೇವತಾ ಸಾನ್ನಿಧ್ಯವನ್ನು ಕಂಡು ಹಾ. ವರ್ಷಕಾಲ ಅದನ್ನು ಪ್ರಪಂಚದಲ್ಲಿ ತಿರುಗುವುದಕ್ಕೆ ಬಿಟ್ಟು ಹಾ. ಕೊನೆಗೆ ಪೂರ್ಣಾಹುತಿಯ ಕಾಲಕ್ಕಾಗುವಾಗ ಹಾ. ಅಶ್ವವನ್ನೇ ಕತ್ತರಿಸಿ ಅದರ ವಪುವನ್ನು ಹೋಮಿಸಬೇಕು. ಹಾ ಹಾ ಹಾ. ಅಂದ್ರೆ ಕುದುರೆ ತಲೆ ಕಡಿಲಿಕ್ಕೆ ಉಂಟು. ಸರಿ. ಇದೀಗ ದಕ್ಷಾತುರದಲ್ಲಿ ಕೊನೆಗೆ ದಕ್ಷಿಣ ತಲೆಯೇ ಕಡಿಯುವುದು. ಏನು ದೇವ, ನೀವು ಅಪಶಕುನ ಮಾತಾಡ್ತಾ ಇದ್ದೀರಿ. ವಿನೋದಕ್ಕೆ ಹೇಳಿದ್ದೆ, ನಿನಗೆ ಅದಕ್ಕೆಲ್ಲ ತಲೆ ಬಿಸಿ ಮಾಡುವುದು. ಆದ್ರೂ ನನ್ನ ಅಪ್ಪನಿಗೆ ನೀವು ಹಾಗೆಲ್ಲ ಹೇಳುವುದೇ? ಆಯ್ತಾಯ್ತು. ಅಲ್ಲ, ಹೇಳಿದ್ದಲ್ಲ ನನ್ನ ಮಾವನಿಗೆ ಅಂತ ತಿಳ್ಕೊ, ನಿನ್ನ ಅಪ್ಪನಿಗೆ ಅಂತ ಬೇಡ. ಹಾಗೆ ಅಂತದೆಲ್ಲ ಹೇಳುವಾಗ ನಿಮ್ಮ ಮಾವ, ಇಲ್ಲದ್ರೆ ನನ್ನ ಅಪ್ಪ. ದೇವ, ಓ, ಬಹಳ ವೈಭವದ ಯಾಗವಂತೆ. ಹಾ ಹಾ ಹಾ. ಎಲ್ಲರೂ ಹೋಗ್ತಾ ಇದ್ದಾರಂತೆ. ಓಹೋ. ಕೇಳಿದನ್ನು ಬಾಚಿ ಬಾಚಿ ಕೊಡುವಂತಹ ಯಾಗವಂತೆ. ಹ್ಮ್. ಹಾಗೆ ಅವರೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲ, ಸಹಜವೇ, ಬ್ರಾಹ್ಮಣರು ದಾನ ದಕ್ಷಿಣೆ ಎಲ್ಲ ಉಂಟು ಅಂತ ಅನ್ನುವಾಗ ಹಾ. ಹೋಗಬೇಕಾದದ್ದು ಸಹಜವೇ. ಹಾ. ಈಗ ಇವರು ಹೋಗದಿದ್ರೆ ನಾವು ಕೊಡುದು ಯಾರಿಗೆ ದಾನ? ಅದು ಹೌದು. ತೆಕ್ಕೊಳ್ಳುದು ಯಾರು? ದಕ್ಷಿಣೆ. ಅದು ಸರಿ. ಆದ್ದರಿಂದ ಇವರು ಹೋಗಬೇಕಾದದ್ದು ಹೌದು, ಹೋದದ್ದು ಸರಿ. ಹಾ. ಆಯ್ತಲ್ಲ, ವಿಷಯ ಗೊತ್ತಾಯ್ತಲ್ಲ. ಅಲ್ಲಿ ಹೋಗದೆ ಸೈರಿಸಲು ರಮಣ ಕೈಲಾಸವನ್ನು ಏರಿ ಓಡೋಡಿ ಬಂದೆ. ಸರಿ, ವಿಷಯ ಸರಿ. ನಿನಗೆ ಸಿಕ್ಕಿದಂತಹ ಸಂತೋಷದ ಸುದ್ದಿ ನನ್ನಲ್ಲಿ ಹಂಚಿಕೊಳ್ಳುವ ಅನ್ನುವುದಕ್ಕಾಗಿ ಬಂದೆ. ನೀನು ಹೇಳಿದೆ, ಮುಗೀತಲ್ಲ. ಹಂಚಿಕೊಳ್ಳುವುದಕ್ಕಾಗಿ ಬಂದವಳಲ್ಲ ದೇವ. ಇಂತಹ ಒಂದು ಸುದ್ದಿಯನ್ನು ಕೇಳಿದ ಮೇಲೆ ಅರೆ ಕ್ಷಣ ನಿಲ್ಲುವುದಕ್ಕಾಗ್ಲಿಲ್ಲ. ಓಡೋಡಿ ನಿಮ್ಮ ಬಳಿಗೆ ಬಂದೆ. ಯಾಕೆ ಗೊತ್ತೇ? ನಾವು ಅಲ್ಲಿಗೆ ಹೋಗಬೇಕು. ಎಲ್ಲಿಗೆ?
ಪ್ರಾಚೀನ ಬರಿಹಿಗೆ. ಅಲ್ಲಿ ಯಾಕೆ? ಯಾಕೆಂದ್ರೆ ಹಬ್ಬ ಮಾಡುವಂತಹ ಯಾಗ, ಎಷ್ಟೊಂದು ವೈಭವದ ಯಾಗ, ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗಬೇಕು. ಅದನ್ನು ಹೇಳುವುದಕ್ಕಾಗಿ ನಿಮ್ಮ ಬಳಿಗೆ ಓಡೋಡಿ ಬಂದಿದ್ದೇನೆ. ಹಾಗಿದ್ರೆ ಇನ್ನು ಕೈಲಾಸ ಬೇಡ ಅಂತಲ್ಲ? ಹಾಗಲ್ಲ ದೇವ, ಇಂದು ಹೋಗಿ ಅಲ್ಲಿದ್ದು ಆ ಸಂಭ್ರಮವನ್ನು ಕಣ್ತುಂಬ ಕಂಡು ಎಲ್ಲರೊಂದಿಗೆ ಹೊಟ್ಟೆ ತುಂಬ ಮಾತಾಡಿ ದೇವ ನಾಳೆ ಕೈಲಾಸಕ್ಕೆ ಮರಳಿ ಬರುವುದು. ನಾನೇನಲ್ಲಿ ಆದ್ರೂ ನೀನೀಗ ಉತ್ಸಾಹದಲ್ಲಿ ತುದಿಗಾಲಿನಲ್ಲಿ ನಿಂತು ಹೋಗುವ ಅಂತ ಹೇಳುವಾಗ ಇನ್ನು ಕೈಲಾಸ ಬಿಟ್ಟೇ ಬಿಟ್ಟದ್ದು ಅಂತ ಆಲೋಚನೆ ಮಾಡಿ. ಹಾಗಲ್ಲ ದೇವ, ಮತ್ತೆ ನಾಳೆ ಬರುವುದು ಇಲ್ಲಿಗೆ ಬರುವುದು. ಆದ್ರೆ ಇಂದು ಆ ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ಳಬೇಕಲ್ಲ. ಹೇಳಿ ಹೋಗೋಣ. ಎಲ್ಲಿ ನಂದಿ? ಇಲ್ಲೇ ಪ್ರಮಥರನ್ನೆಲ್ಲ ಕರೀರಿ. ನೀನು ಏನಂದಿ ಅಂತಲೇ ನಾನು ಆಲೋಚನೆ ಮಾಡ್ತಾ ಇದ್ದೆ. ನೀನು ನಂದಿ ಇದ್ದಾಳೆ. ಈಗ ಅಲ್ಲಿಗೆ ಹೋಗಬೇಕಾ ನಾವು? ಇನ್ನೊಮ್ಮೆ ಹೇಳಲೆ? ಬೇಡ. ಈಗ ಅಲ್ಲಿ ನಡೆಯುತ್ತಿರುವುದೇನು? ಯಾಗ. ಯಾಗ ಅಂದ್ರೆ ಮಹೋತ್ಸವ ಅಂತ ಅರ್ಥ ಅಲ್ಲ. ಈಗ ವಿಜೃಂಭಣೆಯಿಂದ ಮಾಡಬಹುದು. ಈಗ ಯಾಗವಾದ್ರೂ ಈಗ ಒಂದು ಮಂಗಲ ಕಾರ್ಯ ಅಂದ್ರೆ ಮದುವೆ ಯಾಗ ಅಲ್ಲ, ಒಂದು ಉಪನಯನದ ಹಾಗ ಅಲ್ಲ, ಬಂಧುಗಳೆಲ್ಲ ಸೇರುವುದಕ್ಕೆ ಇದ್ದದ್ದಲ್ಲ. ಯಾಗ ಯಜ್ಞಾದಿಗಳಂದ ಮೇಲೆ ಬ್ರಾಹ್ಮಣರು ಋಷಿ ಮುನಿಗಳೆಲ್ಲ ಬೇಕು. ಅದಕ್ಕೆ ಬ್ರಾಹ್ಮಣರು ಹೋಗ್ತಾ ಇದ್ದಾರೆ, ಮುಗೀತಲ್ಲ. ಮತ್ತೆ ನಮಗೆ ದೇವ ಈಗ ನೀವು ಹೇಳುವುದು ಹೇಗೆ? ಅಲ್ಲಿ ಸೇರಿರುವುದು ಬ್ರಾಹ್ಮಣರು, ಋಷಿಗಳು, ಮಂತ್ರವೇತ್ತರು. ಅಷ್ಟು ಮಾತ್ರ ಅಲ್ಲ ದೇವ, ಅಲ್ಲಿ ಸೇರಿರುವುದು ನನ್ನ ಅಕ್ಕ ತಂಗಿಯಂದಿರು, ಬಂಧು ಬಾಂಧವರು ಎಲ್ಲರನ್ನು ಅಪಕರಿಸಿಕೊಂಡಿದ್ದಾರಂತೆ. ಅಲ್ಲಿಗೆ ಬ್ರಾಹ್ಮಣರೇ ಹೇಳಿದ್ರು. ಈಗ ನಿನ್ನ ಅಕ್ಕ ತಂಗಿಯಂದಿರಿಗೆಲ್ಲ ಎಲ್ಲರೂ ಹೋಗಿದ್ದಾರೆ. ಅಕ್ಕ ತಂಗಿಯಂದಿರು, ಬಂಧು ಬಾಂಧವರು, ಭಾವ ಮೈದುನರು ಎಲ್ಲರೂ ಹೋಗಿದ್ದಾರಂತೆ. ಅಲ್ಲ, ಅವರಿಗೆಲ್ಲ ಸುದ್ದಿ ಹೇಳಿದ್ಯಾರಪ್ಪ? ಈಗ ಈ ಬ್ರಾಹ್ಮಣರೆಲ್ಲರ ಮನೆಗೆ ಹೋಗಿ ಸುದ್ದಿ ಮುಟ್ಟಿಸಿಕೊಂಡು ಬರುವುದೇ? ದೇವ ಹಾಗೆ ಸಾಧ್ಯವೇ? ಸ್ವರ್ಗದಿಂದ ಪಾತಾಳದವರೆಗೆ ನಮ್ಮ ಸಂಸಾರ ಬೆಳೆದಿದೆ. ಈಗೆಲ್ಲ ಬ್ರಾಹ್ಮಣರು ಹೋಗಿ ಹೇಳುವುದಕ್ಕೆ ಮೂರು ಲೋಕಕ್ಕೆಲ್ಲ ಬ್ರಾಹ್ಮಣರು ಹೋಗ್ಲಿಕ್ಕೆ ಉಂಟಾ? ಇಲ್ಲ. ಮತ್ತೆ ಅವರಿಗೆಲ್ಲ ವರ್ತಮಾನ ಗೊತ್ತಾಗ್ತದೆ. ಅವರಿಗೆ ಅಪ್ಪನೇ ಆಮಂತ್ರಣ ಕಳಿಸಿದ್ದಾರಂತೆ. ಯಾರಿಗೆ? ನನ್ನ ಅಕ್ಕ ತಂಗಿಯಂದಿರಿಗೆ, ಭಾವ ಮೈದುನರಿಗೆ, ಎಲ್ಲರಿಗೂ, ಪ್ರಪಂಚದ ಸರ್ವರಿಗೂ ಆಮಂತ್ರಣ ಕಳಿಸಿದ್ದಾರಂತೆ. ಹಾಗಿದ್ರೆ ಸರಿ. ಮತ್ತೆ ಏನು? ಆಮಂತ್ರಣ ಬಂದ ಮೇಲೆ ಹೋಗಬೇಕಾದದ್ದು ಕರ್ತವ್ಯವೇ ಅಲ್ವಾ? ಎಲ್ಲರೂ ಹೋಗಿದ್ದಾರೆ, ಇನ್ನು ಹೋಗ್ತಾ ಇದ್ದಾರಂತೆ. ಈಗ ಯಾರಿಗೋ ನಾವೊಂದು ಆಮಂತ್ರಣವನ್ನು ಕೊಡುವುದು ಯಾಕೆ? ಅವರು ಬಂದು ಭಾಗವಹಿಸಬೇಕು ಅನ್ನುವಂತಹ ನಿರೀಕ್ಷೆಯಿಂದಲೇ ಅಲ್ವಾ? ಹೌದು. ಆಮಂತ್ರಣವನ್ನು ನಾವು ಕೈಗೊಂಡ ಮೇಲೆ ಹೋಗದೇ ಇದ್ರೆ ಆಮಂತ್ರಣಕ್ಕೆ ನಾವು ಅಗೌರವವನ್ನು ಸೂಚಿಸಿದ ಹಾಗಾಗ್ತದೆ ಅಲ್ವಾ? ಹೋಗಲೇಬೇಕು. ಹೇಳಿಕೆ ಕೊಟ್ಟಲ್ಲಿಗೆ ಹೋಗಬೇಕು. ಹೌದು. ಅನ್ನುವುದರದ್ದೇ ಮತ್ತೊಂದು ಮುಖ ಏನು ಗೊತ್ತುಂಟ? ಏನು? ಹೇಳಿಕೆ ಇಲ್ಲದೆ ಇದ್ದಲ್ಲಿಗೆ ಹೋಗಬಾರದು. ಅವರಿಗೆ ಹೇಳಿಕೆ ಇತ್ತು, ಅವರು ಹೋಗಿದ್ದಾರೆ. ನಮಗೆ ಹೇಳಿಕೆ ಬರಲಿಲ್ಲ, ಹೋಗುದು. ಆದರೆ ದೇವ ಹೇಳಿಕೆ ಇಲ್ಲದಲ್ಲಿಗೆ ಹೋಗಬಾರದು. ಆದರೆ ಅರುಗಿಸದರು ಅನುಚಿತ ಎನ್ನಬೇಡ. ಅರುಗಿಸದನುಚಿತ ಎನ್ನಬೇಡ. ಅರುಗಬೇಕೆಂಬುದಿಲ್ಲ ನಮಗೆ, ಅರುಗಬೇಕೆಂಬುದಿಲ್ಲ. ಗುರುವಿನ ಗೃಹಕ್ಕೆ, ತಾಯಿಯ ಗೃಹಕ್ಕೆ, ಕಾಂತನ ಗೃಹಕ್ಕೆ, ಅರಸನ ಗೃಹಗಳಿಗೆ. ಗುರುವಿನ ಗೃಹಕ್ಕೆ, ತಾಯಿ ಗೃಹಕ್ಕೆ, ಕಾಂತನ ಗೃಹಕ್ಕೆ, ಅರಸನ ಗೃಹಗಳಿಗೆ. ಅರುಗಬೇಕೆಂಬುದಿಲ್ಲ ಅನುಚಿತ ಎನ್ನಬೇಡ. ಅನುಚಿತ ಎನ್ನಬೇಡ. ರಮಣ ದೇವ ನೀವು ಹೇಳಿದ್ದು ಸತ್ಯ. ಆಮಂತ್ರಣ ಇದ್ದವರು ಹೋಗಿದ್ದಾರೆ, ಹೋಗ್ಬೇಕು. ಆಮಂತ್ರಣ ಇಲ್ಲದವರು ಹೋಗಕೂಡದು. ಅದೇ ಅರ್ಥ ಅಲ್ವ? ಮತ್ತೆಂತ ಅಲ್ವೇ? ಆಮಂತ್ರಣ ಇಲ್ಲದೆ ನೆರೆಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವುದೆಂದಾದರೂ ನಮಗೆ ಆಮಂತ್ರಣ ಇಲ್ಲದಿದ್ದಲ್ಲಿ ನಾವಲ್ಲಿಗೆ ಹೋಗಬಾರದು. ಈಗ ಯಾರಿಗೂ ಆಮಂತ್ರಣ ಇಲ್ಲ ಅಂತಾದ್ರೆ ಯಾರು ಹೋಗಬಹುದು ಅಥವಾ ಯಾರು ಹೋಗದೇ ಇರಬಹುದು. ಸರಿ. ಆಮಂತ್ರಣ ಇಟ್ಟಿದ್ದಾರೆ ಅಂದ ಮೇಲೆ ಯಾರಿಗೆಲ್ಲ ಆಮಂತ್ರಣ ಬಂದಿದೆ ಅವರು ಮಾತ್ರ ಅಲ್ಲ ಹೋಗಬೇಕಾಗುತ್ತೆ. ಖಂಡಿತ. ಆಮಂತ್ರಣ ಇಲ್ಲದೆ ಹೋಗುವುದು ಗೌರವವಲ್ಲ. ಆದರೆ ದೇವ ಆಮಂತ್ರಣ ಇಲ್ಲದೆ ಹೋಗುವಂತಹ ಸ್ಥಳಗಳು ಇದೆ ಅಷ್ಟೇ. ಹೇಳಿಕೆ ಇಲ್ಲದೆ ಹೋಗಬಹುದಾ? ಓ ಹೌದಾ? ಹೋಗಬಹುದು. 4 ಸ್ಥಳಗಳಿದೆ. ಎಲ್ಲಿ ಅದು?
ದೇವ, ಹ್ಮ್ ಏನು ತಿಳಿಯದವರ ಹಾಗೆ ಮಾತಾಡುವುದು. ನನಗೆ ನನ್ನ ಹೃದಯದಲ್ಲಿ ಎಲ್ಲಿಗೆ ಹೋಗಬೇಕಿದ್ರೆ ಹೇಳಿಕೆ ಬೇಕು, ಹೇಳಿಕೆ ಇಲ್ಲದೆ ಹೋಗ್ಲಿಕ್ಕೆ ಆಗ್ತದೆ. ನಿಮಗೆಲ್ಲವೂ ತಿಳಿದಿದೆ, ಈಗೇನು ನೆನಪಿಗೆ ಬರ್ತಾ ಇಲ್ಲ ಅಷ್ಟೇ. ಹ್ಮ್ ದೇವ, ಹ್ಮ್ ನಾನು ನೆನಪಿಸ್ತೇನೆ, ಹ್ಮ್ ನಿಮಗೆ ತಿಳಿಯದು ಅಂತ ಹೇಳುವುದಲ್ಲ. ಹ್ಮ್ ಗುರುವಿನ ಗುರುಮಠದಲ್ಲಿ ಹ್ಮ್ ಶುಭ ಕಾರ್ಯವೊಂದು ನಡೆಯುವುದೆಂದಾದರೆ ಹ್ಮ್ ಶಿಷ್ಯನಾದವನಿಗೆ ಅಲ್ಲಿಗೆ ಹೋಗುವುದಕ್ಕೆ ಹ್ಮ್ ಆಮಂತ್ರಣ ಬೇಕೇ? ಹಾ 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 ಅದು ಬೇಡ ಅಂತ ಹೇಳ್ತದೆ ಶಾಸ್ತ್ರ. ಬೇಡಲ್ವೇ? ಗುರುವಿನಲ್ಲಿ ಆಗುತ್ತಿರುವಂತಹ ಶುಭ ಸಮಾರಂಭವನ್ನು ಕೇಳಿದ್ರು ಹಾ. ನೇರವಾಗಿ ಶಿಷ್ಯನಾದವ ಹೋಗಿ ಅಲ್ಲಿ ಪಾಲ್ಗೊಳ್ಳಬೇಕು. ಶಿಷ್ಯ ಧರ್ಮ. ಯಾಕೆ? ಶಿಷ್ಯ ಧರ್ಮ ಅಂತ ಹೆಸರು. ಅಲ್ವೇ? ಸರಿ, ಸರಿ. ಅದೇ ರೀತಿ ಊರನ್ನಾಳುವಂತಹ ಅರಸ ಯಾವುದಾದರೂ ಒಂದು ವೈಭವವನ್ನು ನಡೆಸ್ತಾನಂತಾದ್ರೆ ಪ್ರಜೆಗಳಾದವರಿಗೆ ಆಮಂತ್ರಣ ಕೊಡಬೇಕೇ? ಬೇಡ 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 ಬೇಡ, ಹೋಗಿ ಭಾಗವಹಿಸಬೇಕು. ಪ್ರಜಾಧರ್ಮ. ಪ್ರಜಾಧರ್ಮವದು. ಇನ್ನು ಹ್ಮ್ ತವರು ಮನೆಯಲ್ಲಿ ನಡೆಯುವಂತಹ ಸಂಭ್ರಮಕ್ಕೆ ಹ್ಮ್. ಮಕ್ಕಳಾದವರಿಗೆ ತಂದೆ ತಾಯಿ ಆಮಂತ್ರಣ ಕೊಟ್ಟೇ ಮಕ್ಕಳಲ್ಲಿಗೆ ಹೋಗಬೇಕೇ? ಎಲ್ಲಿಯೋ ಮಕ್ಕಳು ಪರದೇಶದಲ್ಲಿರ್ತಾರೆ ಹಾ. ಅಥವಾ ದೂರದ ಊರಿನಲ್ಲಿರ್ತಾರೆ, ಹಾ. ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತದೆ, ಹೇಳುವುದಕ್ಕೆ ಮರೆತು ಹೋಗಿದೆ, ಆದ್ರೂ ಭಾವಿಸಲಿಕ್ಕಿಲ್ಲ, ಬಂದು ಭಾಗವಹಿಸಬೇಕು. ಪುತ್ರ ಧರ್ಮ ಪುತ್ರ ಧರ್ಮ. ಅಲ್ವೇ? ಹೌದು. ಇನ್ನು ಕೊನೆಯದಾಗಿ ಹ್ಮ್ ಹೆಂಡತಿಯಾದವಳು ತವರು ಮನೆಗೆ ಹೋಗಿರ್ತಾಳೆ. ಹ್ಮ್ ಗಂಡನ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯಕ್ರಮ ನಡೆಯುತ್ತಂತಾದ್ರೆ ಹ್ಮ್ ಸತೀ ಧರ್ಮದಂತೆ ಆಕೆ ಅಲ್ಲಿಗೆ ಹೋಗಲೇಬೇಕೇ ಹೊರತು ಗಂಡನೇ ಬಂದು ತನ್ನನ್ನು ಕರೆದುಕೊಂಡು ಹೋಗಬೇಕು, ಇಲ್ಲ ನನಗೆ ಆಮಂತ್ರಣ ಬರಬೇಕು ಗಂಡನ ಮನೆಯಿಂದ, ಹೀಗೆ ಹೇಳುವುದಕ್ಕೆ ಸಾಧ್ಯವೇ? ಸತೀ ಧರ್ಮಕ್ಕೆ ವಿರೋಧ ಆಗ್ತದೆ. ಅಲ್ವೇ? ಹೋಗಿ ಭಾಗವಹಿಸಬೇಕು. ಈ 4 ಸ್ಥಳಗಳಿಗೆ ಹೋಗಬಹುದಂತೆ, ಹ್ಮ್. ಅಲ್ಲ ಹೋಗಲೇಬೇಕು. ಹ್ಮ್ 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 ಇನ್ನೂ 2 ಇದೆ, ಇನ್ನೂ ಉಂಟು. ದೇವದರ್ಶನ, ಯಜ್ಞ ದರ್ಶನ. ಹಾ ಹಾ. ಇದಕ್ಕೆ ಆಮಂತ್ರಣ ಬೇಡವಷ್ಟೇ, ಓ, ಈಗ ಆ ದೃಷ್ಟಿಯಿಂದ ನಾವು ಹೋಗಬಹುದು. ಆದ್ರೆ ಈಗ ನಮಗೆ ಯಾವ ಧರ್ಮ ಇದರಲ್ಲಿ ಈಗ ಅನ್ವಯ ಆಗುದು? ಆಗುವುದಿಲ್ವೇ? ನನಗೆ ದಕ್ಷ ಗುರು ಅಲ್ಲ, ನೀವೇ ಜಗದ್ಗುರು. ಆದ್ದರಿಂದ ಶಿಷ್ಯ ಧರ್ಮ ನನಗೆ ಅನ್ವಯ ಆಗುವುದಿಲ್ಲ. ಇಲ್ಲ, ಆಮೇಲೆ ಅರಸ ಹೇಗೂ ಅಲ್ಲ ಅವ, ನೀವೇ ಜಗದೊಡೆಯ. ಅಲ್ವಾ? ಜಗದೊಡೆಯ ನಾನೇ, ಹಾಗಿದ್ರೆ ನನಗೆ ಪ್ರಜಾಧರ್ಮ ಅನ್ವಯ ಆಗುವುದಿಲ್ಲ. ಪುತ್ರ ಧರ್ಮ. ಪುತ್ರ ಧರ್ಮ ಮೊನ್ನೆ ಯಾರೋ ಹೇಳಿದ್ರು ನನಗೆ ಅಪ್ಪನೇ ಇಲ್ಲ ಅಂತ. ಅಭವ. ಹೌದೌದು, ಅಭಾವ. ಅಭಾವ ಅಂತ ಆದ ಮೇಲೆ ಮತ್ತೆ ಪುತ್ರ ಧರ್ಮವು ಅನ್ವಯ ಆಗುದಿಲ್ಲ ಅಲ್ಲ. ಅದು ಇಲ್ಲ. ಆಮೇಲೆ ಸತೀ ಧರ್ಮ. ಹಾ. ನಾನು ಜಗತ್ಪತಿ, ಲೋಕದಲ್ಲಿದ್ದವರೆಲ್ಲ ನನಗೆ ಸತಿಯರ ಭಾವ ಅಂತ ಅರ್ಥ. ಅಂದ್ರೆ ಎಲ್ಲರಿಗೂ ನಾನೇ ಯಜಮಾನ ಅನ್ನೋ ಅರ್ಥದಿಂದ ಜಗತ್ಪತಿ. ಅದು ಸರಿ. ಆದ್ದರಿಂದ ಸತೀ ಧರ್ಮ ನನಗೆ ಅನ್ವಯ ಆಗುವುದಿಲ್ಲ, ಅದು ಆಗುವುದಿಲ್ಲ. ಅದು ಅಲ್ಲ. ಆಮೇಲೆ ಯಜ್ಞವೇ ಹೌದೋ ಅಲ್ವೋ ಅಂತ ಅದನ್ನು ನಾವು ತಿಳಿಬೇಕು ಅಂತಾದ್ರೆ ತುಂಬಾ ವಿಮರ್ಶೆ ಎಲ್ಲ ಬೇಕಾಗುತ್ತದೆ. ಅದು ಸರಿ. ಹಾ, ಯಜ್ಞ. ದೇವ, ಓ. ನಿಜವಾಗಿ ಹೇಳಬೇಕಾದರೆ ಯಜ್ಞ ಎಂಬುದು ನಮಗಿಂದು ಮುಖ್ಯ ಅಲ್ಲ. ಹ್ಮ್ ಮುಖ್ಯ ಅಲ್ಲ ಅಂದ್ರೆ ತಾತ್ಸಾರ ಭಾವನೆಯಿಂದ ನಾನು ಹೇಳ್ತಾ ಇಲ್ಲ. ಯಜ್ಞ ಗೌಣ. ಆದರೆ ನನ್ನ ಬಂಧು ಬಾಂಧವರೆಲ್ಲ ಅಲ್ಲಿ ಬಂದು ಸೇರ್ತಾರೆ, ಹಾಗಾಗಿ ದೊಡ್ಡ ವಿಷಯ ಅಲ್ಲ. ಈ ಒಂದು ದಿವಸ ಎಲ್ಲರನ್ನು ನಾವಿಲ್ಲಿಗೆ ಬರಿಸುವ ಅಂತರ ಒಂದು ಕಾರ್ಯಕ್ರಮ ಮಾಡುವ. ಎಲ್ಲಿಗೆ? ಇಲ್ಲಿ ಕೈಲಾಸಕ್ಕೆ. ಇಲ್ಲಿ ಕಾರ್ಯಕ್ರಮ ಮಾಡಿ ಬಂಧುಗಳನ್ನೆಲ್ಲ, ನಿನ್ನ ಅಕ್ಕ ತಂಗಿಯದನ್ನೆಲ್ಲ ಬರಿಸುವುದಾಗಲಿಕ್ಕಿಲ್ವ? ಇಲ್ಲಿ ಏನು ವೈಭವಕ್ಕೆ ಕಡಿಮೆಯ ನಮಗೆ? ಏನು ದೇವ ನೀವು, ನಿಮಗೆ ಗಂಡಸರಿಗೆ ಹೆಣ್ಣು ಮಕ್ಕಳ ಮನಸ್ಸೇ ಅರ್ಥ ಆಗುದಿಲ್ಲ. ನಿಮಗೆ ಒಂದೇ ಮನೆ, ನಮಗೆ ಹಾಗೋ? ಮತ್ತೆ ಕೆಲವು ಮನೆ, ಗಂಡನ ಮನೆ, ತವರು ಮನೆ, ಹಾ ಹಾ, ಹೆಣ್ಣಾದವಳಿಗೆ 2 ಮನೆ. ನನ್ನ ಬುದ್ಧಿಯಿಂದ ಗುಣದಿಂದ 2 ಮನೆಯನ್ನು ಉಳಿಸಬೇಕು, ಬೆಳಗಬೇಕು. ಹಾಗಾಗಿ 2 ಮನೆಯೂ ನಮಗೆ ಮುಖ್ಯ. ಸರಿ 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 ಸರಿ. ಮಾತ್ರ ಅಲ್ಲ, ಈ ಕೈಲಾಸದಲ್ಲಿ ಏನು ಕುಂದುಕೊರತೆ ಇದೆ ಅಂತ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ದಲ್ಲ. ಪತಿಯಲ್ಲಿ ಬೇಕಾದ ವೈಭವವಿದ್ದರೂ ಹೆಣ್ಣಾದವಳು ಬಯಸುವುದು ತವರು ಮನೆಗೆ ಹೋಗುವುದಕ್ಕೆ. ಯಾಕೆ? ಇಂತಹ ಸಂದರ್ಭದಲ್ಲಿ ಒಂದು ಮುಷ್ಟಿ ಅನ್ನ ತನ್ನವರೊಂದಿಗೆ ಕುಳಿತು ಉಂಡರೆ ಅದು ಅಮೃತ ಸಮಾನ ಅಲ್ವೇ? ಹಾಗಾಗಿ ನಾನು ನಿಮ್ಮ ಸತ್ಯಾದರೇನು, ನಾನು ದಕ್ಷನ ಮಗಳಲ್ವೇ? ನನಗೂ ಸಂಸಾರ ಇಲ್ವೇ? ಬಂಧು ಬಾಂಧವರಿಲ್ವೇ? ಅಕ್ಕ ತಂಗಿಯಂದ್ರಿಲ್ವೇ? ಹೋಗೋಣ. ಸರಿ, ಈಗ ನೀನು ನಿನ್ನ ಆಲೋಚನೆ ಸರಿಯೇ. ಏನು? ತವರು ಮನೆ ಅಥವಾ ತನ್ನ ಮನೆ ಹ, ಎರಡನ್ನೂ ಒಂದೇ ದೃಷ್ಟಿಯಿಂದ ಕಾಣಬೇಕಾದಂತಹ ಬದ್ಧತೆ ಹೆಣ್ಣಾದವಳಿಗಿರ್ತದೆ. ಇಲ್ವೇ? ಹೊಕ್ಕ ಮನೆಯನ್ನು ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯುವಲ್ಲಿ ಆಕೆ ಯತ್ನಿಸುವೆ. ಹ, ತನ್ನ ಹೆತ್ತ ಮನೆಯನ್ನು ಯಾವ ಕಾಲಕ್ಕೂ ಮರೆಯುವುದಕ್ಕಿಲ್ಲ, ಅಲ್ಲಿಗೆ ಅವನತಿ ಬರುವ ಹಾಗೆ ಆಲೋಚಿಸಲೇಬಾರದು. ಹ. ಕೆಲವು ಸಲ ಒಳ್ಳೆದಾಗಬೇಕು ಅಂತಾದ್ರೆ ನಾವು ಹೋಗಿಯೇ ಭಾಗವಹಿಸಬೇಕು ಅಂತಿಲ್ಲ. ನಾವು ಹೋಗದೇ ಇದ್ರೆ ಕೆಲವು ಸಲ ಒಳ್ಳೆದಾಗುತ್ತದೆ, ಅದು ಹೇಗೆ? ಕೆಲವು ಸಲ ಹೋದ್ರೆ ಅದರಿಂದ ಕೇಡು ಪರಿಣಮಿಸ್ತದೆ. ನನ್ನ ತವರು ಮನೆಗೆ ಹೋದ್ರೆ ಏನು ಕೇಡು ಬರ್ತದೆ ದೇವ? ಎಂತ ಮಾತಾಡ್ತಿದ್ದೀರಿ ನೀವು? ಯಾಕೋ ನನಗೊಂದು
ನಿಮಗೆ ಉದಾಸೀನ. ಸಲ್ಲಕ್ಷಣ ನೀವು ನಂದಿಯನ್ನು ಕರೀರಿ, ಹೋಗೋಣ ನಾವು. ಬೇಡ ಬೇಡ ಬೇಡ, ಈ ಸಲ ಬೇಡ. ಮತ್ತೆ ಇನ್ನೊಮ್ಮೆ ಆಲೋಚನೆ ಮಾಡು. ದೇವ, ಹೀಗೆ ಉದಾಸೀನ ಮಾಡಿದ್ರೆ ಹೇಗೆ? ಬೇಡ ಬೇಡ ಬೇಡ, ಈ ಸಲ ನನ್ನ ತವರು ಮನೆಗೆ ಹೋಗುವುದಕ್ಕೆ ಬೇಡ ಅಂತ ನೀವು ಯಾವತ್ತು ಏನು ನನಗೆ ಈ ರೀತಿ ಹೇಳುವವರಲ್ಲ. ನಾನು ಏನೇ ಹೇಳಿದ್ರು ಸರಿ ಗೌರಿ, ನೀನು ತಪ್ಪನ್ನು ಆಡುವಳಲ್ಲ, ನಿನ್ನ ಯೋಚನೆ ಸರಿಯಾಗಿದೆ ಹೇಗೆ ಹೇಳುವವರು, ಇಂದು ಏಕೆ ಹೀಗೆ? ಈಗ ಇದಕ್ಕಿಂತ ಮೊದಲು ಯಾವತ್ತೂ ನಿನ್ನ ಅಪೇಕ್ಷೆಯನ್ನಾಗ್ಲಿ ನಿನ್ನ ಅನಿಸಿಕೆಯನ್ನಾಗ್ಲಿ ನಾನು ಆಕ್ಷೇಪಿಸಲೇ ಇಲ್ಲ. ಇಲ್ಲ, ಇವತ್ತು ಆಕ್ಷೇಪಿಸಿ, ಈಗ ದಿನ ಆಕ್ಷೇಪಿಸುವ ಆದ್ರೆ ಅದೇ ಜಾಯಮಾನ ಅಂತ ಆಗ್ತದೆ. ಏನೇ ಹೇಳಿದ್ರು ಆಕ್ಷೇಪ ಮಾಡುವ, ಹಾಗೆ ಆಕ್ಷೇಪಕ್ಕೆ ಬೆಲೆ ಇರುವುದಿಲ್ಲ. ಆಕ್ಷೇಪ ಇದರ ಮಾಡುವವರಲ್ಲ. ತನಕ ಯಾವ ಆಕ್ಷೇಪವನ್ನು ಹೇಳದೇ ಇರುವ ನಾನು ಇಂದು ಹೇಳ್ತೇನೆ ಅಂತ ಅದ್ರ ಅರ್ಥ ಏನು? ಯಾಕೆ? ಏನೋ ಒಂದು ಉಂಟು ಅಂತಲೇ ಅಲ್ವಾ? ಏನೋ ಒಂದು ಉಂಟೆ. ಅಲ್ಲ, ಹೇಳಿದ್ ನಾನು ಏನಿಲ್ಲ ಏನಿಲ್ಲ, ಬೇಡ ಬೇಡ. ನೀವು ತಪ್ಪಿ ಮಾತಾಡುವವರಲ್ಲ. ಆಹಾ. ಏನುಂಟು? ಯಾಕೆ ಹೋಗಬಾರದು? ಕಾರಣ ಇಲ್ಲದೆ ಹೇಳಿದ್ದಲ್ಲ, ಕಾರಣ? ಕಾರಣ ಇದೆ. ನನ್ನ ತವರು ಮನೆಗೆ ಹೋಗದಿರುವುದಕ್ಕೆ ಒಂದು ಕಾರಣವಿದೆ. ಏನು ದೇವ? ಬೇಡ, ಅದು ಹೇಳಿದ್ರೆ ಏನು? ಅದನ್ನು ಕೇಳಿ ಸಹಿಸಿಕೊಳ್ಳುವುದಕ್ಕೆ ನಿನ್ನ ಸಾಮರ್ಥ್ಯ ಸಾಲದು. ನನಗೆ ನೋವಾಗ್ತದೆ ಅಂತ ಹೇಳಿ ಚಿಟ್ಟಿದ್ದೀರಾ? ಹಾಗಾದರೆ ನಾನು ಅದನ್ನು ಕೇಳಲೇಬೇಕು. ನಾನೀಗ ಹೇಳಿರಬಹುದು. ಇಲ್ಲ ದೇವ, ಎಂತ ನೋವಾದ್ರೂ ನಾನು ಸಹಿಸಿಕೊಳ್ತೇನೆ. ನನ್ನ ಸ್ವಾಮಿ ನನ್ನ ಜೊತೆ ಇರುವ, ಯಾವ ನೋವು ಬಂದರೇನಂತೆ ಸಹಿಸುವ ಶಕ್ತಿ ನನಗಿದೆ. ಸಹಿಸಿಕೊಳ್ತೀಯ? ಹೇಳು ದೇವ. ಯಾವ ನೋವನ್ನಾದರೂ ಧರಿಸಬಲ್ಲೆಯ? ಏನನ್ನಾದರೂ ಧರಿಸಬಲ್ಲೆ. ಹೇಳು ಪ್ರಭು, ಏನಾಯ್ತು? ಈಗ ಕಾರಣ ಗೊತ್ತಾಗಲೇಬೇಕು. ಹೇಳಲೇಬೇಕು. 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 ಹೇಳಬೇಕು ಅಂತಂದ್ರೆ ಇಂದಿನ ಕಾರಣ ಅಲ್ಲ ಇದು. ಮತ್ತೆ ಒಂದು ದಿವಸ ನಾನು ಉಡುಪಿಯ ಸಭೆಗೆ ಸ್ಥಿರವಾಗಿಸಿಕೊಂಡು ಹೃದಯವನ್ನು ಕಲ್ಲಾಗಿಸಿಕೊಂಡು ಆಡುವಂತಹ ನುಡಿಗಳನ್ನು ಅವಧರಿಸುವುದಕ್ಕೆ ಸಿದ್ಧಳಾಗು. ಕೇಳ್ತೇನೆ. ಕೇಳಿದರೆ ಸಹಿಸಿಕೊಳ್ಳುವುದಕ್ಕೆ ಸುಲಭವಾದಂತಹ ವಿಚಾರವಲ್ಲ ಇದು, ನಾನು ಬಲ್ಲೆ. ಸಹಿಸಿಕೊಳ್ಳುವಂತಹ ಶಕ್ತಿ ನನಗೆ ಬರಲಿ. ಇಂದು ನಿನ್ನೆಯದಲ್ಲ ಈ ಕಾರಣ. ಮತ್ತೆ ಹಿಂದೊಂದು ದಿನ ಮರೀಚಿ ಬ್ರಹ್ಮ ಸತ್ರಯಾದ್ವರವನ್ನು ಕೈಗೊಂಡದ್ದನ್ನು ನೀನು ಬಲ್ಲೆಯಷ್ಟು. ನೆನಪಿದೆ. ಜ್ಞಾನ ಸತ್ರ ಹೌದು. ತ್ರಿವೇಣಿ ಸಂಗಮವಾದಂತಹ ಸಿಂಹಕ್ಷೇತ್ರದಲ್ಲಿ ಹೌದು. ಅಮ ಕೈಗೊಂಡಂತಹ ಜ್ಞಾನ ಸತ್ರಕ್ಕೆ ಅವರೆಲ್ಲರ ಕೇಳಿಕೆಯಂತೆ ಅಧ್ಯಕ್ಷನಾಗಿ ನಾನೇ ತೆರಳಿದ್ದೆ. ನೆನಪಿದೆ. ಲೋಕಾಂತರದ ಮಹಾನುಭಾವರೆಲ್ಲ ಕಲೆತ ಬಹುದೊಡ್ಡ ಸಭೆ ಅದು. ಹೌದು. ಕಾರ್ಯಕಲಾಪಗಳು ಸಾಂಗವಾಗಿ ಸಾಗುತ್ತಿರುವ ಮಧ್ಯದಲ್ಲೇ ನಿನ್ನಯ್ಯನಾದಂತಹ ದಕ್ಷನ ಆಗಮನ ಆ ಸಭೆಗಾಯಿತು. ನಪ್ಪ ಬಂದರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಅಪ್ಪ ಹೋಗದದು ಅಪೂರ್ಣ. ಹೌದೌದು, ಹೋಗಿಯೇ ಹೋಗ್ತಾರೆ. ಹಾಗೆ ತಿಳ್ಕೊಂಡು ಬಂದದ್ದು ನಾವು. ಅಕ್ಷ ಬ್ರಹ್ಮ ಬಂದ ಕ್ಷಣದಲ್ಲೇ ಅಲ್ಲಿದ್ದಂತಹ ಮಂದಿಗಳೆಲ್ಲ ಕುಳಿತಾಸನವನ್ನು ಬಿಟ್ಟೆದ್ದು ಕರಗಳನ್ನು ಜೋಡಿಸಿ ನತಮಸ್ತಕರಾಗಿ ತಮ್ಮ ಗೌರವವನ್ನು ಸೂಚಿಸಿದರು. ಎಲ್ಲರ ನಮಸ್ಕಾರವನ್ನು ಕೈಗೊಂಡಂತಹ ನಿನ್ನಯ್ಯ ನನ್ನತ್ತ ದೃಷ್ಟಿ ಹೊರಳಿಸಿ, ನಾನು ಕುಳಿತಾಸನ ಬಿಟ್ಟು ಹೇಳಲಿಲ್ಲ, ಕರಗಳನ್ನು ಜೋಡಿಸಲಿಲ್ಲ, ತಲೆ ಬಾಗಲಿಲ್ಲ, ಬಂದಿರೇ ಅಂತ ವಿಚಾರಿಸಲಿಲ್ಲ. ಮೌನವಾಗಿ ನನ್ನಷ್ಟಕ್ಕೆ ನಾನು ಕುಳಿತಿದ್ದೆ. ಇದರಿಂದ ಕೆರಳಿದಂತಹ ದಕ್ಷ ತುಂಬಿದಂತಹ ಸಭೆಯಲ್ಲಿ ನಾನಾ ವಿಧವಾದಂತಹ ಪರುಷ ವಾಕ್ಯಗಳಿಂದ ನನ್ನನ್ನು ನಿಂದಿಸಿ ಜರೆದು, ಅಯ್ಯೋ
ಅದನ್ನು ಮರೆಯುವುದಕ್ಕೆ ಸಾಧ್ಯವೇ? ನೆನೆಸಿಕೊಂಡರೆ ನಮಗೀಗ ಏನೋ ಒಂದು ಸಂಕಟ ಆಗ್ತದೆ, ಅಂಥದ್ದನ್ನೆಲ್ಲ ಆಗಿ ತುಂಬಿದ ಸಭೆಯಲ್ಲಿ ನಿಮ್ಮನ್ನು ಅಪಮಾನಿಸಿದರೆ ದೇವ, 1000 ಮಂದಿಗಳ ಸಭೆಯಲ್ಲಿ ಅಪಮಾನ, ಅದು ಸಾವಿಗಷ್ಟೇ ಸಮಾನ. ಆದರೆ ನನ್ನ ತಂದೆ ಯಾಕೆ ಹಾಗೆ ಮಾಡಿದ್ರು? ಯಾಕೆ ಆ ರೀತಿ ಮಾಡುವವರಲ್ಲ. ಕೋಪ ಎಲ್ಲರಿಗೂ ಇದ್ದೇ ಇರ್ತದೆ. ದೇವನಾದ ನಿಮಗೂ ಕೋಪ ಬರುವುದಿಲ್ಲವೇ? ಉತ್ತಮರ ಕೋಪವದು, ಒಂದು ಇತಿಮಿತಿ ಇರ್ತದೆ. ನನ್ನ ಅಪ್ಪನ ಕೋಪವೂ ಅಷ್ಟೇ, ಸ್ವಲ್ಪ ಮೂಗಿನ ತುದಿಯಲ್ಲಿ ಕೋಪ, ಶೀಘ್ರ ಕೋಪಿ, ಹಾಗೆ ಅಂತ ದೀರ್ಘ ದ್ವೇಷಿ ಅಲ್ಲ. ಮನೆಗೋಗಿ ಪಶ್ಚಾತ್ತಾಪ ಪಟ್ಟಿರಬಹುದು, ಛೇ ಯಾರದೋ ಸಿಟ್ಟನ್ನು ಅಳಿಯನ ಮೇಲೆ ತೆಗೆದನಲ್ಲ, ಸಭೆಯಲ್ಲಿ ಲೋಕೇಶ್ವರನನ್ನು ನಿಂದಿಸಿದನಲ್ಲ ಅಂತ ಚಿಂತಿಸಿರಬಹುದು. ಅದನ್ನೆಲ್ಲ ಅಪ್ಪ ಮರೆತಿರಬಹುದು. ಹಳೆಯ ವಿಷಯ, ಅದಕ್ಕೂ ಈ ಯಾಗಕ್ಕೂ ಏನು ಸಂಬಂಧ ದೇವ? ಮರೆತಿದ್ದಾನೆ ಹೇಳುತ್ತೀಯ? ಹೌದು. ನಮ್ಮನ್ನು ಯಾಕೆ ಕರೆಯಲಿಲ್ಲ ಬಲ್ಲಯ್ಯ? ಆ ದ್ವೇಷದಲ್ಲಿ ನಮ್ಮ ಕರೆಯಲಿಲ್ಲವೆಂದು ಆ ದುಷ್ಟ ಕವಿಗೆ ಹೋಗೆ ನಾನೆಂದು ಸಾಧಿಸುವರು ಹಗೆತನವಾದ ಕೊಡಗೆ ಹೋದರೆ ಅವಮಾನ ತಪ್ಪದು ಕಡೆಗೆ. ಗೌರಿ, ದೇವ, ಉತ್ತಮರ ಕೋಪ ಕ್ಷಣ ಕಾಲ, ಹೌದು, ಶೀಘ್ರ ಕೋಪಿಗಳಾದವರು ದೀರ್ಘ ದೇಶಿಗಳಾಗಿರುವುದಿಲ್ಲ ಅಂತ ಒಂದು ನಂಬುಗೆ ಉಂಟು. ಸತ್ಯ. ಅಪವಾದ ಅನ್ನುವುದು ಯಾವುದಕ್ಕಾದ್ರೂ ಉಂಟಲ್ಲ ಪ್ರಪಂಚದಲ್ಲಿ. ನಾನು ಅಂತರಂಗದಲ್ಲಿ ಅದೇ ಭಾವವನ್ನು ಹೊಂದಿದ್ದೆ. ತುಂಬಿದ ಸಭೆಯಲ್ಲಿ ಆ ಕ್ಷಣಕ್ಕೆ ಒದಗಿದ ಅಪಮಾನ ಅನ್ನುವಂತಹ ಕಾರಣದಿಂದಲೇ ಆವೇಶ ಪೂರ್ಣನಾಗಿ ನನ್ನನ್ನು ನಿಂದಿಸುವ ಕೆಲಸಕ್ಕೆ ಕೈ ಹಚ್ಚಿರಬೇಕು. 1-2 ದಿವಸ ಕಳೆಯುವಾಗ ಮರೆತು ಬಿಡ್ತಾನೆ ಅಂತ ಭಾವಿಸಿದ್ದೆ. ಮರೆತಿರಬಹುದು. ಆದ್ದರಿಂದಲೇ ಮನಕ್ಕಷಾಯ ಕಾರಣವಾದಂತಹ ಈ ವಿಚಾರವನ್ನು ನಿನ್ನಿಂದಲೂ ಮುಚ್ಚಿಟ್ಟಿದೆ. ಯಾಕೆ? ನಿನ್ನನ್ನು ವಂಚಿಸಬೇಕನ್ನುವ ಉದ್ದೇಶ ಅಲ್ಲ, ನನಗಾದಂತಹ ಅಪಮಾನವನ್ನು ಕೇಳಿ ಸಹಿಸಿಕೊಳ್ಳುವುದಕ್ಕೆ ನೀನು ಸಮರ್ಥಳಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಹೇಳದೆ ಉಳಿದಿದ್ದೆ. ನನ್ನ ಮೇಲಿನ ಪ್ರೀತಿ. ಆದರೆ ಲೋಕಾಂತರದ ಮಂದಿಗಳನ್ನೆಲ್ಲ ಕಲೆ ಹಾಕಿ ವೈಭವದಿಂದ ಒಂದು ಯಜ್ಞವನ್ನು ಕೈಗೊಳ್ಳುವಂತಹ ಕಾಲಕ್ಕೆ ನಮ್ಮನ್ನು ಕರೆಯದೇ ಉಳಿದಿದ್ದಾನೆ ಅಂತಾದರೆ ಅವ ದ್ವೇಷ ಮರೆತಿದ್ದಾನೆ ಅಂತ ಅರ್ಥ ಅಲ್ಲ. ನನಗೆ ಸ್ಪಷ್ಟ ಆಗುತ್ತದೆ ಈ ಯಜ್ಞದ ಹಿನ್ನೆಲೆಯನ್ನು. ಯಜ್ಞ ಮಾಡುತ್ತಿರುವುದೇ ದ್ವೇಷ ಸಾಧನೆಗೆ ಬೇಕಾಗಿ ಅನ್ನುವುದು ಸ್ಪಷ್ಟವೇ. ಅಲ್ಲದೆ ಹೋದರೆ ಎಲ್ಲರನ್ನು ಬರೆಸಿಕೊಂಡವನಿಗೆ ನಿನಗೊಂದು ಆಮಂತ್ರಣವನ್ನು ಕಳಿಸುವಂತಹ ವ್ಯವಧಾನ ಇಲ್ಲವೇ? ಅವನಿಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಸ್ವಭಾವ. ಯಾರಿಂದಲಾದರೂ ವಿಷಯ ಕೇಳಿ ತಿಳಿದರೂ ಸಾಕು, ಪಿತೃವಿನ ಮೇಲಿರುವಂತಹ ಅತಿಯಾದಂತಹ ಗೌರವದಿಂದ ಆ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಬಂಧುವಿನ ಮೇಲಿನ ಪ್ರೀತಿಯಿಂದ ನನ್ನನ್ನು ಹೊರಡಿಸಿಕೊಂಡು ನೀನಲ್ಲಿಗೆ ಬಂದೇ ಬರ್ತಿ ಅನ್ನುವುದು ಅವನ ನಿರೀಕ್ಷೆ. ನಮಗೆ ಹೇಳಿಕೆ ಕೊಡಬಾರದು, ನಿನಗೆ ಈ ವಿಷಯ ಗೊತ್ತಾಗಬೇಕು, ನೀನು ಬಂದು ನನ್ನಲ್ಲಿ ಹೇಳಬೇಕು, ನನ್ನನ್ನು ಹೊರಡಿಸಿಕೊಂಡು ಅಲ್ಲಿಗೆ ಹೋಗಬೇಕು, ತುಂಬಿದ ಸಭೆಯಲ್ಲಿ ಎಲ್ಲರ ಮಧ್ಯೆ ನಮ್ಮನ್ನು ಅಪಮಾನಿಸಬೇಕು, ಹೀಗೆಲ್ಲ ಸಂಕಲ್ಪ ಮಾಡಿಕೊಂಡು ನಮ್ಮ ಕೈಗೊಂಡಂತಹ ಯಜ್ಞ ಇದು. ಸಾಧಿಸುವರು ಹಗೆತನವ ನಮ್ಮೊಳಗೆ. ಹಗೆತನವೇ ಹೋದರೆ ಅಪಮಾನ ಕಟ್ಟಿಟ್ಟ ಬುತ್ತಿ. ದೇವ, ಸರಿಯಾದ ಮಾತನ್ನೇ ಹೇಳಿದಿರಿ. ಅದಕ್ಕಾಗಿ ನಮ್ಮನ್ನು ಆಮಂತ್ರಿಸಲಿಲ್ಲ. ಅದೇ ನಾನು ಯೋಚಿಸಿದೆ. ನಿನ್ನನ್ನು ಮರೆತು ಹೋಗುವುದಕ್ಕೆ ಸಾಧ್ಯವ? ಅಕ್ಕರೆಯ ಮಗಳು ನಾನು, ಕೊನೆಯ ಮುತ್ತಿನ ಮಗಳು ನಾನು. ಶಶಿಮುಖಿ ಎನ್ನುವ ಬಾಯಲ್ಲಿ ಬಿಸಿಯ ನುಣ್ಣನು ದಕ್ಷ. ಹೌದು, ಬಿಸಿ ಉಂಡು ಮಗಳೇ ಅಂತ ಕರೆದರೆ ಮಗಳಿಗೆ ಬಿಸಿ ತಾಗಿತ್ತು ಅಂತ ಭಾವಿಸುವ ಅಪ್ಪ ಅವ. ಅಷ್ಟು ಪ್ರೀತಿಯ ಮಗಳು ನಾನು. ನನ್ನನ್ನು ಮರೆಯುವುದಕ್ಕೆ ಸಾಧ್ಯವೇ? ಆದರೆ ದೇವ, ಹಾಗೆ ಅಂತ ಮಗಳಾದ ನನ್ನ ಮೇಲೆ ಅಪ್ಪನಿಗೆ ದ್ವೇಷ ಬರುವುದಕ್ಕೆ ಸಾಧ್ಯ ಉಂಟೆ? ನಿನ್ನಲ್ಲಿಲ್ಲ, ನನ್ನಲ್ಲಿ ಉಂಟಲ್ಲ. ಈಗ ಪ್ರತ್ಯಕ್ಷ ಮೊನ್ನೆ ಹೇಳಿ ಆಯ್ತಲ್ಲ. ನಿಮ್ಮಲ್ಲಿ ದ್ವೇಷ ಕಾಣ್ತಾ ಇದ್ದೇನೆ. ಎಂದೋ ನಡೆದ ವಿಚಾರವನ್ನು ಹೇಳುವಾಗ ಇಂದಿಗೂ ಸಿಟ್ಟಿನಲ್ಲಿ ರೋಮಾಂಚನವಾಗ್ತಾ ಇದೆ ನಿಮಗೆ. ಆ ಅಪಮಾನವನ್ನು ಸಹಿಸಿಕೊಂಡು ಅದನ್ನು ಜೀರ್ಣಿಸಿಕೊಳ್ಳುವವರು ನೀವಲ್ಲ, ಅರ್ಥವಾಗ್ತಾ ಇದೆ ನನಗೆ. ಬಂಧುತ್ವ ನಾಶವಾಗಕೂಡದು ಅನ್ನುವುದಕ್ಕೆ ಸುಮ್ಮಗೆ ಉಳಿದದ್ದು ನಾವು. ದೇವ, ನನ್ನ ಬಂಧು ಬಾಂಧವರೆಲ್ಲ ಅಲ್ಲಿ ಬಂದು ಸೇರ್ತಾರೆ, ಅದು ಸತ್ಯವಷ್ಟೇ. ಪ್ರಭು, ಇಷ್ಟು ದಿನ ಈ ವಿಚಾರವನ್ನು ನೀವು ನನ್ನಲ್ಲಿ ಮುಚ್ಚಿಟ್ರಿ. ಗೊತ್ತಿಲ್ಲದ ಕಾರಣ ಇಷ್ಟು ಹೊತ್ತು ನಾನು ನಿಮ್ಮನ್ನು ಒತ್ತಾಯಪಡಿಸಿದೆ, ಹೋಗೋಣ 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 ಅಂತ.
ಇನ್ನು ನಾನು ಒತ್ತಾಯಿಸಿದ್ರೆ ಅದು ತಪ್ಪಾಗ್ತದೆ. ಹೌದಲ್ಲ? ಖಂಡಿತ. ಸರಿ, ಹಾಗೆ ಯೋಚನೆ ಮಾಡಿದ್ದೀನಿ. ಹಾಗಲ್ಲ, ನಿಮ್ಮಲ್ಲಿ ದ್ವೇಷ ಸರಿ, ಮಗಳಾದಂತಹ ನನ್ನ ಮೇಲೆ ದ್ವೇಷ ಬರುವುದಕ್ಕೆ ಸಾಧ್ಯವಿಲ್ಲವಲ್ಲ. ಅದು ಯಾರಲ್ಲಿ ಆದ್ರೂ ಒಂದಲ್ವ. ಈಗ ಅಳಿಯನಲ್ಲಿ ದ್ವೇಷ ಆದ್ರೇನು, ಮಗಳಲ್ಲಿ ದ್ವೇಷ ಆದ್ರೇನು, ಇಬ್ಬರಲ್ಲಿ ದೂರವೇ ಅಲ್ವ ಮತ್ತೆ ಮತ್ತೆಂತದ್ದು. ಅಪ್ಪ ನಿಮ್ಮನ್ನು ಆಮಂತ್ರಿಸಲಿಲ್ಲ, ಇಲ್ಲ, ನೀವು ಬರುವುದಿಲ್ಲ. ಆದರೆ ನನ್ನ ಮೇಲೆ ಅಪ್ಪನಿಗೆ ಕೋಪ ಇರುವುದಕ್ಕೆ ಸಾಧ್ಯ ಇಲ್ಲ. ಇರ್ಲಿಕ್ಕಿಲ್ಲ ಅಂತ ನಮ್ಮ ಆಲೋಚನೆ, ಮತ್ತೆ ಯಾರಿಗೂ. ನನ್ನ ಅಕ್ಕ ತಂಗಿಯಂದರು ಬಂಧು ಬಾಂಧವರೆಲ್ಲ ಬರ್ತಾರೆ. ಹೌದು, ಅವರಲ್ಲೇ ಅವರ ಗಂಡಂದ್ರಿಗೆ ಯಾರು ಬೈಲಿಲ್ಲ ಅಮ್ಮ. ದೇವ, ನೀವು ಬರುವುದು ಬೇಡ. ನಾನು ಬರುವುದು ಬೇಡ ಅಂದ್ರೆ ನೀನು ಹೋಗ್ಲಿಕ್ಕಿಲ್ಲ ಅಂತಲಲ್ವ ಅರ್ಥ, ಮತ್ತೆಂತದ್ದು. ನಾವಿಬ್ರು ಜೊತೆಯಾಗಿ ಅಲ್ವ ಎಲ್ಲಿಗಾದ್ರೂ ಹೋದ ಇಷ್ಟರ ತನಕ. ದೇವ, ನನ್ನ ಬಂಧು ಬಾಂಧವರೆಲ್ಲ ಬರ್ತಾರೆ, ಅವರನ್ನು ಕಾಣಬೇಕೆಂಬಂತಹ ಆಸೆ ನನಗೆ. ಅದಕ್ಕೆ ನಿಮ್ಮನ್ನು ಒತ್ತಾಯಿಸುವುದಿಲ್ಲ, ನೀವು ಬರುವುದು ಬೇಡ. ನಾನು ಬರುವುದು ಬೇಡ ಅಂತ ಅದೇ ನಿನ್ನ ವಾಕ್ಯ ಬದಲಿದ್ದೀಗ. ನಾನು ಬರುವುದು ಬೇಡ, ನಾವು ಹೋಗುವುದು ಬೇಡ ಅಂತ ಹೇಳುವುದಿಲ್ಲ ನೀನು. ನಾನು ಬರುವುದು ಬೇಡ ಅಂತ ಹೇಳಿದ್ರೆ ನನ್ನನ್ನು ಕಳುಹಿಸಿಕೊಡಿ. ನೀನು ಹೊರಟಾಯ್ತಾ ಈಗ? ನೀವು ಕಳುಹಿಸಿಕೊಟ್ರೆ ಹೋಗ್ತೀನಿ. ನನ್ನನ್ನು ಬಿಟ್ಟು ಹೋದ್ರೆ ಬರುವುದಿಲ್ಲವೇ? ನಾನು ಅಲ್ಲೇ ಉಳಿಬೇಕು ಹೋಗುವುದೇ? ನನಗಾಗಲೇ ಅರ್ಥ ಆಗಿದೆ. ನನ್ನ ಹತ್ರ ಇರುವ ಸ್ನೇಹಕ್ಕಿಂತ ಹೆಚ್ಚಿನದ್ದಾದಂತಹ ಬಂಧು ವ್ಯಾಮೋಹ ನಿನ್ನನ್ನು ಆವರಿಸಿಕೊಂಡಿದೆ ಇವತ್ತಿನ ದಿವಸ. ಹಾಗಲ್ಲ ಶಿವನೇ, ನನ್ನ ಮುಂಭಾಗದಲ್ಲಿ ನಿಂತದ್ದು ಮಾತ್ರ ನಿನಗೀಗ ಕಾಣುದು ನಿನ್ನ ಅಕ್ಕ ತಂಗಿಯಂದಿರ ಮುಖವೇ, ಅವರ ಮಕ್ಕಳ ಸಂತಾನದ ಕುರಿತಾದ ಯೋಚನೆ, ಅಲ್ಲಿ ನಡೆಯುತ್ತಿರುವಂತಹ ಯಜ್ಞದ ವೈಭವವೇ. ಇದನ್ನೇ ನೀನು ಮನಸ್ಸಿನಲ್ಲಿ ಕನಸಿನ ಹಾಗೆ ಕಾಣ್ತಾ ಇದ್ದಿ. ಒಂದು ದಿನಕ್ಕೆ ಹೋಗಿ ಬರ್ತೇನೆ, ನಾಳೆ ಇಲ್ಲಿಗೆ ಬರುವುದಿಲ್ವೇ? ನಾನು ಅರಕ್ಷಣವೂ ನಿಮ್ಮನ್ನು ಬಿಟ್ಟಿರುವುದಕ್ಕಾಗುವುದಿಲ್ಲ ಅಂತ ಹೇಳುತ್ತಿದ್ದ ಗೌರಿ ನೀನೇ. ಅಂದಿನಿಂದ ಇಂದಿನವರೆಗೆ ಎಲ್ಲಿಗಾದ್ರೂ ಹೋದುದುಂಟೆ? ಈಗ ಅಂದಿನಿಂದ ಇಂದಿನವರೆಗೆ ಹೋಗಲಿಲ್ಲ ಅನ್ನೋದು ಇಂದು ಹೋಗುವುದಕ್ಕೆ ಒಂದು ಅವಕಾಶ ಅಂತ ಅರ್ಥವ. ನನಗೂ ಸಂಸಾರ, ಅಕ್ಕ ತಂಗಿಯಂದರು, ಬಂಧು ಬಾಂಧವರು ಇದ್ದಾರೆ. ಜೀವನ ಪೂರ್ತ ನನ್ನನ್ನೇ ಹೊಂದಿಕೊಂಡೇ ಬದುಕುತ್ತೇನೆ ಅನ್ನುವ ನಿರ್ಣಯದಿಂದ ನೀನು ಹೊರಟು ಬಂದದ್ದಲ್ವ ಅಲ್ಲಿಂದ. ನಿಮ್ಮನ್ನು ಬಿಟ್ಟು ಹೋಗುದಂದ್ರೆ ಏನು? ಹೋಗಿ ನಾನು ಮರಳಿ ಇಲ್ಲಿಗೆ ಬರ್ತೇನೆ. ಈಗೆಲ್ಲ ನಿನ್ನ ಅಕ್ಕ ತಂಗಿಯಂದರನ್ನು ಮದುವೆ ಮಾಡಿ ಕೊಟ್ಟಾಗ ನಿನ್ನನ್ನು ಮದುವೆ ಮಾಡಿ ಕೊಟ್ಟದ್ದಲ್ಲ ನನಗಮ್ಮ. ಅದಲ್ಲ ಅಲ್ಲ, ಅದಲ್ಲ, ನಾನು ಮೊದಲೇ ನಿನ್ನನ್ನು ಅಪಹರಿಸಿಕೊಂಡು ಬಂದದ್ದು. ಹೌದು. ಆಮೇಲೆ ಹೇಗೂ ಕೊಂಡೋಗಿದ್ದಾನಲ್ಲ, ಇನ್ನು ಮದುವೆ ಮಾಡದಿದ್ರೆ ಮರ್ಯಾದೆ ಹೋಗ್ತದೆ ಅಂತ ಆಮೇಲೆ ಮದುವೆ ಮಾಡಿ ಕೊಟ್ಟದ್ದು, ಮನಸ್ಸಿದ್ದು ಕೊಟ್ಟದ್ದಲ್ಲ. ಬೇಡ, ಮದುವೆ ಮಾಡಿ ಕೊಟ್ಟ ಮೇಲೆ ಒಂದು ದಿವಸ ಆದ್ರೂ ಮಗಳ ಮುಖ ನೋಡ್ತೇನೆ ಅಂತ ಕೈಲಾಸಕ್ಕೆ ಬಂದು ನಾವು. ಅವರು ಬರ್ಲಿಲ್ಲ, ನಾವು ಹೋಗ್ಲಿಲ್ಲ. ಬರಬೇಕು ಅಂತ ಹೇಳಿ ಕಳುಹಿಸಿದ್ದೇನೆ, ಒಂದು ದಿವಸ ಆದ್ರೂ ಮಗಳ ಮುಖ ನೋಡ್ತೇನೆ, ಅದಿಲ್ಲ. ಮಗ ಅಳಿಯ ಬಂದು ಹೋಗ್ಲಿ ಅಂತ ಹೇಳಿದ್ದಲ್ಲ. ಇಲ್ಲಲ್ಲ, ಅದಿಲ್ಲ. ಹಾಗಿದ್ರೆ ಏನು, ನಮ್ಮೊಳಗೆ ಸ್ನೇಹ ಬಂದ ಇಲ್ಲ ಅಂತ ಅರ್ಥ. ನೀನು ಅದನ್ನೆಲ್ಲ ಮರೆತೇ ಉಳಿದಿದ್ದೆ. ನಿನಗೆ ಏನಾದದ್ದು ಇವತ್ತು? ದೇವ, ನಾನು ನಿಂದಿಸುವವರಲ್ಲಿಗೆ ನಾನು ಹೋಗುವ ಅಲ್ಲ. ನೀವು ಬರುವುದು ಬೇಡ ಅಂತ ಹೇಳಿದ್ದಲ್ಲ, ನಾನು ಹೋಗಿ ಬರ್ತೇನೆ, ನಾಳೆ ಬರ್ತೇನೆ. ನಾನು ಬಾರದಿದ್ರು ನೀನು ಹೋಗ್ತೀಯಾ? ಹೋಗಿ ಬರ್ತೇನೆ. ನನ್ನನ್ನು ಬಿಟ್ಟಾದ್ರೂ ಹೋಗಿ ಬರ್ತೇನೆ. ಹೋಗಲೇಬೇಕಾ? ಹೋಗಲೇಬೇಕು. ಇಂದು ಅದೇ ಸರಿಯಾ? ಹಾಗೆ ಹೇಳಿದ್ರೆ ಹೇಗೆ? ನಾನು ಹೋಗಲೇಬೇಕು. ಇಂದು ನೀನು ಹೋಗುವುದು ಹೋಗಿ ಬಾ ಅಂತ ಹೇಳಿ. ಇಂದು ನೀನು ಹೋಗುವುದು ಹೋಗುವುದು ಬೇಡ. ಬೇಡ ಹೋಗದಿರೆಂಬ, ಬೇಡ ಹೋಗದಿರೆಂಬ ವಚನವ ಆಡಿ ತಿಳಿಸದಿರು ರಮಣ. ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರೆಂದು ಪತಿಯನು ಕಾಡಿದಳು ಕಮಲಾಕ್ಷಿ. ಪತಿಯನು ಕಾಡಿದಳು ಕಮಲಾಕ್ಷಿ. ಕಂಬನಿ ದುಂಬಿಗೂಡಿಡುತ್ತ ಪತಿಯನು ಕಾಡಿದಳು ಕಮಲಾಕ್ಷಿ. ಕಂಬನಿ ತುಂಬಿಗೂಡಿಡುತ್ತ ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರು ರಮಣ. ರಮಣ
ಬೇಡ ಶಿವನೇ, ಇನ್ನೊಮ್ಮೆ ನುಡಿಯಬೇಡ. ದೇವ, ಪಂಚಮುಖಗಳಿಂದ ಬರುವಂತಹ ಒಂದೊಂದು ಮಾತು ಅದು ವೇದವಾಕ್ಯ. ನಿಮಗೆ ಹೇಳುವುದಕ್ಕೆ ಸುಲಭ, ಎರಡಕ್ಷರ ಬೇಡ. ದೇವ, ಇನ್ನೊಮ್ಮೆ ಆಡಬೇಡ. ಯಾಕಂದರೆ ಅದೇ ನಾಲಿಗೆಯಿಂದ ಮತ್ತೆ ನಡೆ ಹೀಗೆ ಹೇಳುವವರು ತಾವಲ್ಲ. ಇದನ್ನು ನಾನು ಚೆನ್ನಾಗಿ ಬಲ್ಲೆ. ದೇವ, ಇದೋ ಇಂದು ನಿಮ್ಮ ಮಾತನ್ನು ಕೇಳಿ ನಾನಿಲ್ಲಿ ಉಳಿದೆನೆಂದಾದರೆ, ನೀವು ಕಳುಹಿಸಿಕೊಡದೆ ಹೋದರೆ ನಿಮ್ಮ ಗೌರಿ ನೋಯ್ತಾಳೆ, ಅಳುತ್ತಾಳೆ, ಕೊರಗುತ್ತಾಳೆ. ಇಂದು ಹೋಗದಿದ್ದರೆ ನಾಳೆಗೆ ಅದನ್ನು ಆ ಸಂಭ್ರಮ ವೈಭವ ಉಂಟೆ. ಹೋದರೆ ನಾನು ಬರುವುದಿಲ್ಲವೇ? ಕಳುಹಿಸಿಕೊಡಿ. ಕಳುಹಿಸಿಕೊಡದೆ ನನ್ನನ್ನು ಈ ದುಃಖಕ್ಕೆ ಒಳಪಡಿಸಬೇಡಿ, ನನ್ನ ಮನಸ್ಸನ್ನು ಕೆಡಿಸಬೇಡಿ. ಕಳುಹಿಸಿಕೊಡು ಶಿವನೇ. ಇದು ತಮ್ಮ ಪಾದಪಡದಲ್ಲಿ ಕಣ್ಣೀರಿಟ್ಟು ಬೇಡಿಕೊಳ್ತಾ ಇದ್ದೇನೆ. ಕಳುಹಿಸಿಕೊಡದೇವ. ನೋಡಿ ಪುರಹರ, ನೋಡಿ ಪುರಗರ ಬರ್ತಿವಳ್ ಗತಿ ಕೇಡೆನುತ, ಬರ್ತಿವಳ್ ಗತಿ ಕೇಡೆನುತ ನಿಶ್ಚಯಿಸಿ ಮಾತಾಡದತೆ ಮೌನವನ್ನು ತಾಳ್ದಿರಳು. ಕಳುಹಿಸಿಕೊಡು ಶಿವನೇ ಅನ್ನುವ ಹಾಗೆ ಪಾದ ಮೂಲದಲ್ಲಿ ಬಿದ್ದು ಕಣ್ಣೀರಿನಿಂದಲೇ ನನ್ನ ಪಾದಗಳನ್ನು ತೊಳೆಯುವುದಕ್ಕೆ ಮುಂದಾದಳಲ್ಲ ಗೌರಿ. ಆಕೆಯ ದುಃಖವನ್ನು ನೋಡುವಾಗ ಕಳುಹಿಸಿಕೊಡೋಣ ಅಂತ ಅನ್ನಿಸ್ತದೆ. ಆಗಬಹುದಾದ ಪರಿಣಾಮವನ್ನು ಯೋಚಿಸಿದರೆ ಬರುವ ಕೇಡನ್ನು ಆಲೋಚಿಸಿ ಕಳುಹಿಸಿ ಕೊಡದಿರುವುದೇ ಸರಿ ಅಂತ ನನ್ನ ಮನಸ್ಸು ಹೇಳುತ್ತದೆ. ಕಳುಹಿಸಿದರೆ ಕೇಡಾಗಿ ಪರಿಣಮಿಸ್ತದೆ ಅನ್ನುವುದು ಸ್ಪಷ್ಟವೇ. ಉಳಿಸಿಕೊಳ್ಳಲೇಬೇಕು. ದಕ್ಷಯಾಗದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಗೌರಿ ತೆರಳಿದರೆ ಬಹಳ ದೊಡ್ಡ ಅನಾಹುತವೇ ಆಗಿ ಹೋಗ್ತದೆ. ಈಕೆಯನ್ನು ಯಾವ ಕಾರಣಕ್ಕೂ ಕೈ ಬಿಡಕೂಡದು, ಉಳಿಸಿಕೊಳ್ಳಬೇಕು. ಏನು ಮಾಡೋಣ? ಒಂದೇ ದಾರಿ ಇರು. ಈ ಸತಿಯಂದಿರು ಬಹಳ ಹಠ ಹಿಡಿಯುತ್ತಾರೆ ಅಂತಾದರೆ ಮಾತಿಗೆ ಮಾತು ಉತ್ತರ ಕೊಟ್ಟು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಲೋಕದಲ್ಲಿರುವ ಎಲ್ಲ ಗಂಡಂದಿರಿಗೂ ಒಂದೇ ದಾರಿ, ಕೋಪ ಬಂದವರಾಗ ಮಾತಾಡದೆ ಕುಳಿತುಕೊಳ್ಳು. ಗೌರಿಯನ್ನು ನಾನು ಚೆನ್ನಾಗಿ ಬಲ್ಲೆ. ನನಗೆ ಸಿಟ್ಟು ಬಂದಿದೆ ಎನ್ನುವುದನ್ನು ಭಾವಿಸಿಕೊಂಡ್ರೆ ಯಾವ ಕಾರಣಕ್ಕೂ ಮತ್ತೆ ಹಠ ಮುಂದುವರಿಸುವುದಿಲ್ಲ. ಯಾಕೆಂದರೆ ನನ್ನ ಪ್ರಸನ್ನತೆಯನ್ನೇ ಸದಾ ಕಾಲ ಹಾರೈಸುವ ಮನಸ್ಸವಳ. ಒಂದು ನಟನೆಯ ಸಿಟ್ಟು ಮಾಡುವ ನೋಡುವ. ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣದೊಳಬಾಗ, ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣದೊಳಬ ಕಳುಹಿಸಲಾಗದೆ, ನಿಲ್ಲದೆ ಬಗೆ ನಾಳೆ ಗೆಲ್ದಳು, ನಿಲ್ಲದೆ ಬಗೆ ನಾಳೆ ಗೆಲ್ದಳು, ಪತಿಗೆಲ್ಲವ ಬಿಡಿಸು ಮುಕ್ತಿಸುವಳು, ಪತಿಗೆಲ್ಲವ ಬಿಡಿದು ಮುಕ್ತಿಸುವಳು, ನಿಲ್ಲದು ಅಲ್ಲಿ ಹೋಗದೆ, ಅಲ್ಲಿ ಹೋಗದೆ ಪ್ರಾಣದೊಲ್ಲಭ ಕಳುಗಿಸುವ ಎಲೆಯ
ಅಪೇಕ್ಷಿಸಿದರು ಆ ಪ್ರಾಚೀನವರಿಯೇ ಕಾಣಿಸ್ತಾ ಇದೆ. ನನ್ನ ಅಕ್ಕ ತಂಗಿಯಂದಿರು, ಭಾವ ಮೈದುನರು, ತಂದೆ ತಾಯಿಯರು ಅವರೇ ಕಣ್ಣ ಮುಂದೆ ಕಾಣಿಸ್ತಾ ಇದ್ದಾರೆ. ದೇವ, ನಾನು ಹೆಚ್ಚು ದಿನ ಉಳಿಯುವುದಿಲ್ಲ. ಇಂದು ಹೋಗಿ ಅಲ್ಲಿದ್ದು ಆ ವೈಭವವನ್ನು ಕಣ್ತುಂಬ ಕಂಡು ನಾಳೆ ಪ್ರಾತಃ ಕಾಲದಲ್ಲಿ ಇದೋ ನಿಮ್ಮ ಪುಣ್ಯ ಪಾದಗಳ ಸೇವೆಗೆ ಇಲ್ಲಿಗೆ ಓಡೋಡಿ ಬರ್ತೇನೆ. ಮುಖ ತಿರುಗಿಸುವುದು ಯಾಕೆ? ಮಾತಾಡದಿರುವುದೇ ಮಾತಾಡದಿರುವುದೇ ಎಂಬಳು ತಾನೇ ಮಾತಾಡೋ ತೆರಗಿ ಮಾತಾಡುವುದಿಲ್ಲವೇ? ಮಾತಾಡದಿರುವುದೇ ಎಂಬಳು ತಾನೇ ಮಾತಾಡೋ ತೆರಗಿ ಬೀಳ್ಕೊಂಬಳು ಹೋಗ್ತೇನೆ. ನಾನು ಹೊರಟೆ. ಮಾತಾಡುತ್ತಿರಗೆ ಬೀಳ್ಕೊಂಬಳು ಹೋಗ್ತೇನೆ. ಕಾದರದಿದ್ದು ನಡೆವಳು 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 ಜಗನ್ಮಾತೆ ತಿರುಗಿ ನಿಲ್ಲಿಸುವಳು ಕಾದರದಿದ್ದು ನಡೆವಳು ನಡೆವಳು ಎದ್ದು ನಡೆವಳು ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು ಮಾತಾಡದಿರುವುದೇ ಎರೆಯ ಸ್ವಾಮಿ, ನನ್ನಲ್ಲಿ ಸಿಟ್ಟೆ, ನಿಮ್ಮ ಗೌರಿಯಲ್ಲಿ. ಮುಖ ತಿರುಗಿಸುವುದು ಯಾಕೆ? ಈ ಕಡೆ ನೋಡಿ. ಮಾತಾಡುವುದಿಲ್ಲ. ಸಿಟ್ಟು ನನ್ನಲ್ಲಿ, ನಿಮ್ಮ ಗೌರಿಯಲ್ಲಿ. ಸರಿ, ಹೋಗು ಅಂತ ನೀವು ಹೇಳುವುದಿಲ್ಲ. ನನಗೆ ಹೋಗಬೇಕು. ನಾನು ಹೋಗುವುದೇ. ಮಾತಾಡಿ ಹಾಗಾದ್ರೆ. ಬೇಡ, ನೀವು ಮಾತಾಡುವುದು ಬೇಡ, ಹೋಗು ಅಂತ ಹೇಳುವುದು ಬೇಡ. ಕೆಲವೊಂದು ಸಂದರ್ಭದಲ್ಲಿ ಮೌನವೇ ಉತ್ತರವಂತೆ. ನಾನು ಹೋಗ್ತೇನೆ, ನಾನು ಹೋಗ್ತೇನೆ, ನಾನು ಹೋಗುವುದೇ. ಹೋಗ್ತೇನೆ. ದೇವಾ, ನಾಳೆ ಬಂದ ಮೇಲೆ ಮಾತಾಡಿ. ಎಷ್ಟು ಹೋಗೋಣ ಅಂತ ಹೇಳಿದ್ರು ನನ್ನ ಮನಸ್ಸು ಕೇಳುವುದಿಲ್ಲ. ಶಿವನ ಒಪ್ಪಿಗೆ ಇಲ್ಲದೆ ನಾನು ಎಲ್ಲಿಗೂ ಹೋದವಳಲ್ಲ. ನನ್ನ ಸ್ವಾಮಿಯನ್ನು ಬಿಟ್ಟು ಹರಿಕ್ಷಣ ಇದ್ದವಳಲ್ಲ. ಅಯ್ಯೋ, ಈಗಾಗಲೇ ತಡವಾಗಿದೆ. ದಕ್ಷಯಜ್ಞ ಆರಂಭವಾಗಿರಬಹುದು, ನನ್ನ ಬಂಧುಗಳು ಸೇರಿರಬಹುದು. ನಾನು ಹೋಗಲೇಬೇಕು. ನಾನು ಯಾರು? ಜಗನ್ಮಾತೆ. ಜಗನ್ಮಾತೆಯಾದಂತಹ ನಾನೇ ಪತಿಯ ಮಾತನ್ನು ಮೀರಿ ನಡೆದರೆ ಲೋಕ ಏನಂದೀತು? ಸಾಮಾನ್ಯ ಸ್ತ್ರೀಯಂತೆ ವರ್ತಿಸಿದ್ದಾಳೆ ಅಂತ ಹೇಳ್ತಾರೆ. ಕೂಡದು ಇಲ್ಲ. ನನಗೂ ಸಂಸಾರವಿಲ್ಲವೇ? ನನಗೂ ಅಕ್ಕ ತಂಗಿಯಂದಿರಿಲ್ಲವೇ? ನನಗೂ ತವರಿಲ್ಲವೇ? ಉಳಿದವರಂತೆ ನಾನು ಹೆಣ್ಣಲ್ವೇ? ಯಾಕೆ ತಪ್ಪಾಗ್ತದೆ? ನಾನು ಹೋಗೋದು ಹೋಗು. ಓ,
ಕಾಲು ಹೆಜ್ಜೆ ಹಾಕ್ತಾ ಉಂಟು. ಎಷ್ಟಾದರೂ ನಟರಾಜನಲ್ಲವೇ? ನಾಟಕ ನನ್ನ ಮೇಲೆ ಸಿಟ್ಟು, ನನ್ನ ಮೇಲೆ ಸಿಟ್ಟು ನನ್ನ ಸ್ವಾಮಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಾಟಕ ಮಾಡ್ತಾ ಇದ್ದಾರೆ. ಓ ನಾಟಕ ಮಾಡಿ ಸಿಟ್ಟು ಮಾಡಿದ್ರೆ ಗೌರಿ ಹೆದರ್ತಾಳೆ, ಹೋಗುವುದಿಲ್ಲ ಅಂತ. ಈ ನಟನೆಗೆ ನಾನು ಒಂದು ನಟನೆಯನ್ನೇ ಮಾಡ್ತೇನೆ. ಎಷ್ಟು ಕೋಪ ನನ್ನಲ್ಲಿ, ಮಾತಾಡುವುದಿಲ್ಲ ಯಾಕೆ? ನಾನು ದಕ್ಷ ಯಜ್ಞಕ್ಕೆ ಹೋಗ್ತೇನೆ ಅಂತ ಹೇಳಿದಕ್ಕೆ ಸಿಟ್ಟು, ಕೋಪ ಅಷ್ಟೇ ಅಲ್ವೇ? ದೇವ, ನಾನು ಸುಮ್ಮನೆ ಹೇಳಿದ್ದು, ನಾನು ಹೋಗುವುದಿಲ್ಲ. ಹಾ, ಹೋಗುವುದಿಲ್ವಾ? ಮಾತು ಬರ್ತದೆ ನಿಮಗೆ ಅಲ್ವೇ? ಮಾತು ಬಾರದೆ ನನಗೆ? ಮತ್ತೆ ಅಂತ ಮಾಡಿದ್ರೆ ಮೌನ ವ್ರತವೂ ಇಲ್ಲ, ಮಾತು ಬರ್ತದೆ. ನಾನು ಹೋಗುವುದಿಲ್ಲ ದೇವ, ನಾನು ಸುಮ್ಮನೆ ಹೇಳಿದ್ದು. ನನಗದು ಗೊತ್ತೇ. ನಿಮಗೆ ಇಷ್ಟ ಇದ್ರೆ ಹೋಗುತ್ತಿದ್ದೆ ಅಷ್ಟೇ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ಮತ್ತೆ ನಿನಗೆ ಅರ್ಥ ಆಗ್ತದೆ ಯಾವುದು ಬೇಕಾದದ್ದು ಯಾವುದು ಬೇಡದೇ ಇದ್ದದ್ದು ಅಂತ. ನಾನು ಮೌನ ವ್ರತವನ್ನು ತಾಳಿದ್ಯಾಕೆ? ಯಾಕೆ? ನೀನು ಮಾತಾಡುದು, ನಿನ್ನ ಮಾತಿಗೆ ನಾನು ಮಾತಾಡುದು, ಮಾತಾಡುದು ಮಾತಾಡುದು ಮಾತಾಡುದು. ಈ ಎಲ್ಲ ಮಾತಾಡುವವರಾದ್ರೆ ಮತ್ತೆ ಯೋಚನೆ ಮಾಡುದು ಯಾವ? ಓ, ನಾನು ಮೌನವನ್ನು ತಳೆದದ್ದೇ ತಳೆದು ನಿನಗೊಂದು ಯೋಚನೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ. ಯೋಚನೆ ಮಾಡುವಾಗ ಈಗ ನಿನಗೆ ಗೊತ್ತಾಯ್ತು ಹೋಗಬೇಕಾದದ್ದಿಲ್ಲ. ನಾನು ಯೋಚಿಸಿದೆ, ಯಾಕೆ ಹೋಗಬೇಕು? ಅಷ್ಟೇ. ಎಲ್ಲರಿಗೂ ಆಮಂತ್ರಣ ಕೊಡುವುದಕ್ಕಾಗಿದೆ. ನಮ್ಮ ಕೈಲಾಸಕ್ಕೆ ಮಾತ್ರ ಆಮಂತ್ರಣ ಇಲ್ಲ. ಅಕ್ಕ ತಂಗಿಯಂದಿರಿಗೆಲ್ಲ ಓಲೆ ಕಳುಹಿಸಿದ್ದಾರೆ. ಪ್ರೀತಿಯ ಮಗಳಾದಂತಹ ನನಗೆ ಆಮಂತ್ರಣ ಇಲ್ಲ. ಮತ್ತೀಗ ಪ್ರೀತಿಯ ಮಗಳು ಅಂತ ಹೇಳುದು ಹೇಗೆ ನಾವು? ಅದು ಅಷ್ಟೇ. ಈಗ ಹೇಳಿಕ್ಕಿಲ್ಲದೆ ಹೋಗುವಷ್ಟು ಹಗುರವ ನೀನು. ಅದೇ, ನಾವ್ ಯಾಕೆ ಹಗುರ ಆಗಬೇಕು? ಹೋಗಿ ಸುಮ್ಮನೆ ತಂದೆ ತಾಯಿಯ ಮೇಲೆ ನಮಗೆ ಭಕ್ತಿ ಇದ್ರೆ ಅವರಿಗೂ ಹಾಗೆ ಪ್ರೀತಿ ಇರಬೇಕು ಮಕ್ಕಳು ಅಂತ. ಅದಿಲ್ಲದ ಮೇಲೆ ನಾವ್ ಯಾಕೆ ಹೋಗ್ಬೇಕು? ಅದು ಮೊದಲು ಹೇಳು. ನಮಗೆ ಅಪ್ಪ ಅಮ್ಮ ಅಂತ ಗೌರವ ಬರುವುದು ಯಾವಾಗ ಕೇಳಿದ್ರೆ ಅಪ್ಪ ಅಮ್ಮನಿಗೆ ಮಕ್ಕಳು ಅನ್ನೋ ಪ್ರೀತಿ ಇದ್ರೆ ಅಲ್ವೇ? ಅವರಿಗಿಲ್ಲ ಅಂತೆ. ಅವರಿಗೆ ನೆನಪಿಲ್ಲ ಅಂದ ಮೇಲೆ ಮತ್ತೆ ನಾವ್ ಯಾಕೆ ಹೋಗ್ಬೇಕು? ಬೇಡ 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 ದೇವ, ನಾನು ಹೋಗುವುದಿಲ್ಲ. ಈಗ ಸಿಟ್ಟಿಲ್ಲ ಇಲ್ಲ ಇಲ್ಲ ಸಿಟ್ಟಿ ಯಾಕೆ? ಮುಖ ನೋಡಿ, ನಿಜವಾದ ಕೋಪ ಅಲ್ಲ, ಸುಮ್ಮನೆ. ನೀನು ಸ್ವಲ್ಪ ನಿನ್ನನ್ನು ನೀನು ಆಲೋಚಿಸುವುದಕ್ಕೆ ಅವಕಾಶ ಇರಲಿ ಅನ್ನುವುದಕ್ಕಾಗಿ ಸುಮ್ಮನೆ ಕುಳಿತದ್ದು. ಆದ್ರೆ ಒಂದು, ಈಗ ನಾವು ಹೊತ್ತು ಕಳೆಯುವುದು ಹೇಗೆ? ಎಂತದ್ದು ಹೊತ್ತುಗಳಿಯುವುದು? ಇಷ್ಟೊತ್ತು ಅದನ್ನೇ ಕೇಳಿ ನೋಡಿ, ಅದನ್ನೇ ಮಾತಾಡಿ 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 ನನ್ನ ಮನಸ್ಸು ಕಿವಿ ಎಲ್ಲ ಅದೇ ತುಂಬಿಕೊಂಡಿದೆ. ನಾನೇನು ಮಾಡುವುದು? ಅಲ್ಲ, ಮಾಡುದಂತದ್ದು ಈಗ ಇಲ್ಲಿ ನೀನು ಕೈಲಾಸ ಬರುವುದು ನೋಡಿ. ಈಗ ಎಷ್ಟೆಷ್ಟು ಮಂದಿಗಳಲ್ಲಿ ನಾನು ಕೈಲಾಸದ ತಪ್ಪಲಲ್ಲಿ ತಿರುಗಾಡುವಾಗಲೇ ಇದನ್ನು ನೋಡಿದ್ದು. ಹೌದೌದು ನೋಡಿ, ನೀನು ತಪ್ಪಲಿಗೆ ಹೋದದ್ದೇ ಸಮಸ್ಯೆ ಆದದ್ದು. ಇಲ್ಲಿ ನೋಡು, ನಮ್ಮನ್ನೇ ನತಿಸುವುದಕ್ಕಾಗಿ ಎಷ್ಟು ಮಂದಿ ಯೋಗಿಗಳೆಲ್ಲ ಬಂದಿದ್ದಾರೆ. ಆ ಕಡೆಯಿಂದ ದೇವವರ್ಗದವರೆಲ್ಲ ಬರ್ತಾರೆ ಪೂಜೆ ಮಾಡ್ಲಿಕ್ಕೆ. ಇಂದು ಯಾರು ಈ ಕಡೆಗೆ ಬರ್ತಾ ಇಲ್ಲ, ಎಲ್ಲರೂ ಆ ಕಡೆಗೆ ಹೋಗ್ತಾರೆ. ನೋಡಿ ನೋಡಿ, ಹೋಗ್ತಾ ಇದ್ದಾರೆ. ನೀನು ಆ ಕಡೆಗೆ ನೋಡಬೇಡಿ, ಇತ್ಲಾಗ ದೇವ, ಬ್ರಾಹ್ಮಣರು ಹೋಗ್ತಾ ಇರುವುದು ಮಾತ್ರ ಅಲ್ಲ, ಅದು ಗಗನ ಮಾರ್ಗದಲ್ಲಿ ದೇವತೆಗಳು ಹೋಗ್ತಾ ಇದ್ದಾರೆ. ಅಲ್ಲ ದೇವ, ಅಲ್ಲ, ಇನ್ನೀಗ ನಾವು ಯಾರು ಹೋದ್ರು ಲೆಕ್ಕ ಹಾಕುದು ಅವರು ದಕ್ಷಯಾಗಕ್ಕೆ ಹೋಗಿದ್ದಾರೆ ಅಂತ. ಅವರಿಗೆ ಯಾಕೆ ಹೋಗಿದ್ದಾರೆ ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ಲಿ ಹೋಗ್ಲಿ ಹೋಗ್ಲಿ. ಅಲ್ಲ ದೇವ, ಈಗ ಎಲ್ಲರಿಗಿಂತ ನಾವು ಪ್ರತ್ಯೇಕವಾಗಿ ಉಳಿಯುವುದಾಗೆ ಗೊತ್ತುಂಟ. ಏನು? ಎಲ್ಲರೂ ಮಾಡಿದಾಗೆ ಮಾಡದೇ ಇರುವುದೇ. ಈಗ ಎಲ್ಲರೂ ದಕ್ಷಾತುರಕ್ಕೆ ಹೋಗಿದ್ರೆ ಮತ್ತದ್ರಲ್ಲಿ ಈಗ ಹೋಗದೇ ಇದ್ದವರಿಗೆ ಮರ್ಯಾದೆ ಇಲ್ಲ. ಎಲ್ಲರೂ ಬಂದಿದ್ದಾರೆ, ಅವರೇನಂತೆ ಬರಲಿಲ್ಲ. ಕೆಲವು ಸಲ ಹಾಗಾಗ್ತದೆ, ಹೋದ್ರೆ ಕೆಲವು ಸಲ ಕೇಳುದು ಅವರು ಬಂದ್ರು ಅಂತ. ಕೆಲವು ಸಲ ಇಷ್ಟೆಲ್ಲ ಮಂದಿಗಳು ಅಂದ್ರೆ ಅವರೇನು ಬರಲಿಲ್ಲ, ಸುದ್ದಿ ನಮ್ಮದು ಬಂತಲ್ಲ ಹಾಗೆ. ಆದ್ರೆ ಒಂದು ದೇವ, ಆ ವಿಚಾರವನ್ನು ಮರೆಯುವುದಕ್ಕೆ ಮನಸ್ಸಿಗೆ ಕಷ್ಟವಾಗ್ತಾ ಉಂಟು. ಅದು ಯಾಕೆ ಕಷ್ಟ? ಕಣ್ಣು ಮುಂದೆ ದೇವತೆಗಳು ಹೋಗ್ತಾ ಇದ್ದಾರೆ, ಬ್ರಾಹ್ಮಣರು ಇನ್ನೂ ಹೋಗ್ತಾ ಇದ್ದಾರೆ. ನೀನು ಕಣ್ಣು ಮುಚ್ಚಿ ಕುಳಿತಲ್ಲ. ಕಣ್ಣು ಮುಚ್ಚಿದ್ರು ನನಗೆ ಕಾಣಿಸುವುದು ಆ ದಕ್ಷ ಯಜ್ಞವೇ. ಅಪ್ಪ ಅಮ್ಮ, ಅಕ್ಕ ತಂಗಿಯರು, ಬಂಧು ಬಾಂಧವರು. ದೇವ, ನಿಮ್ಮಲ್ಲಿ ಒಂದು ಪ್ರಶ್ನೆ. ನೋಡುವುದು ಕಣ್ಣಿನಿಂದಲೋ ಮನಸ್ಸಿನಿಂದಲೋ? ನೋಡುವುದು ಕಣ್ಣಿನಿಂದ. ಯಾರು ಹೇಳಿದ್ದು ಕಣ್ಣಿನಿಂದ ಅಂತ? ಕಣ್ಣಿನ ಮತ್ತೆ ಕಣ್ಣಿಲ್ಲದವರಿಗೆ ನೋಡ್ಲಿಕ್ಕೆ ಆಗುತ್ತಲ್ಲ. ಕಣ್ಣೊಂದು ಮಾಧ್ಯಮ ಅಷ್ಟೇ, ನೋಡುವುದು ಮನಸ್ಸಿನಿಂದಲ್ಲವೇ? ಕಣ್ಣು ಮುಚ್ಚಿಯೂ ನೋಡ್ಲಿಕ್ಕೆ ಆಗ್ತದೆ. ಕಣ್ಣು ಮುಚ್ಚಿದ್ರೆ ನನಗೆ ಅವರೇ ಕಾಣಿಸ್ತಾ ಇದ್ದಾರೆ ದೇವ. ಮನಸ್ಸಿನಲ್ಲಿ ನಾವೇನನ್ನು ಕಲ್ಪಿಸಿಕೊಂಡಿದ್ದೇವೆ ಅದರತ್ತವೇ ನಮ್ಮ ಲಕ್ಷ್ಯ ಉಳಿಬೇಕು ಅಂತಾದ್ರೆ ಕಣ್ಣೇ ಮುಚ್ಚಬೇಕು. ಕಣ್ಣು ಮುಚ್ಚಿದ್ರೆ ಮನಸ್ಸಿನಲ್ಲಿ ಇದ್ದದ್ದೇ ಕಾಣ್ತದೆ. ದೇವ, ಎಲ್ಲರೂ ಅಲ್ಲಿ ಹೋಗಿ ಸೇರಿರಬಹುದು. ಅವರು ಸೇರಿದ್ರೆ ಅಲ್ಲಿ ಅವರಿಗೆ ಊಟ ಹಾಕುದಿಲ್ಲ, ನಮಗೆ ಯಾಕೆ ಚಿಂತೆ? ಹಾಗಲ್ಲ, ಎಷ್ಟೋ ಕಾಲದ ಬಳಿಕ ನನ್ನ ಬಂಧು ಬಾಂಧವರೆಲ್ಲ ಸೇರಿ ಅಲ್ಲಿ ಎಷ್ಟು ಸಂತೋಷದಿಂದ ನಲಿದಾಡ್ತಿರ್ಬೋದು, ಕುಣಿದಾಡ್ತಾ ಇರ್ಬೋದು. ಅಪ್ಪ ಅಮ್ಮನನ್ನು ಮಾತಾಡಿಸ್ತಾ ಇರ್ಬೋದು. ಅಲ್ಲ, ನಿನಗೆ ಎಷ್ಟು ಹೇಳಿದ್ರು ಮರೆಯುವುದು. ನಿಜವಾಗಿ ಹೇಳಬೇಕಾದ್ರೆ
ಯಜ್ಞವನ್ನು ನೋಡುವಂತಹ ಆಸಕ್ತಿ ನನಗಿಲ್ಲ. ಮತ್ಯಾರನ್ನು? ಬಂಧು ಬಾಂಧವರನ್ನೂ ಅಲ್ಲ, ಹೆಚ್ಚೇಕೆ ನನ್ನ ತಂದೆಯನ್ನೂ ಅಲ್ಲ. ಆದರೆ ನನಗಾಗಿ ಕಾಯುವಂತಹ ಒಂದು ಹೃದಯ ಅಲ್ಲಿ ಉಂಟಲ್ಲ, ನನ್ನಮ್ಮ. ಎಲ್ಲ ಮಕ್ಕಳ ಮುಖವನ್ನು ನೋಡುವಾಗ ಅಕ್ಕರೆಯ ಮಗಳಾದಂತಹ ಗೌರಿ ಕಾಣದಿದ್ದಲ್ಲಿ ಆ ತಾಯಿ ಎಷ್ಟು ನೊಂದುಕೊಳ್ಳುತ್ತಾಳೋ. ಈ ಪ್ರಪಂಚದಲ್ಲಿ ಮಕ್ಕಳನ್ನು ದ್ವೇಷಿಸುವಂತಹ ತಾಯಿ ಇದ್ದಾಳೆ. ನನ್ನಮ್ಮ ಎಷ್ಟು ಕಣ್ಣೀರಿಡ್ತಾಳು, ಎಷ್ಟು ನನ್ನನ್ನು ನೆನಪಿಸಿಕೊಳ್ತಾಳು. ತಾಯಿ ಮಕ್ಕಳ ಸಂಬಂಧ ಹೇಗೆ ಅಂತ ನಿಮಗೆ ಗೊತ್ತಿಲ್ವೇ? ನೀವು ಗಂಡಸರು, ನಿಮಗೆ ಹೇಗೆ ಅರ್ಥ ಆಗ್ತದೆ? ಮಗುವೊಂದನ್ನು ಹೊಡೆದಾಗ ತಂದೆ ಹೊಡೆದ್ರು ತಾಯಿಯ ಬಳಿಗೆ ಬರ್ತದೆ ಮಗು. ತಾಯಿ ಹೊಡೆದರು ತಾಯಿಯನ್ನೇ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತದೆ. ತಾಯಿ ಮಕ್ಕಳ ಸಂಬಂಧ, ತಾಯಿಯ ಹೃದಯ ಅಂದ್ರೆ ಏನು? ಮಗನೊಬ್ಬ ವಿದ್ಯಾಭ್ಯಾಸವನ್ನು ಪೂರೈಸಿ ಮನೆಗೆ ಬಂದರೆ ತಂದೆಯಾದವನು ಕೇಳುತ್ತಾನೆ, ಮಗನೇ ಎಷ್ಟು ವಿದ್ಯೆಯನ್ನು ಕಲಿತು ಬಂದೆ, ನನ್ನ ಕೀರ್ತಿಯನ್ನು ಎಷ್ಟು ಹೆಚ್ಚಿಸಿದೆ ತಂದೆ ಕೇಳುವಂತಹ ಮಾತು. ಆದರೆ ಎಂತ ತಾಯಿ ಆಗಲ್ಲ. ಬಂದ ಮಗನ ಹೊಟ್ಟೆ ಮೇಲೆ ಕೈ ಇಟ್ಟು, ಆ ಮಗನೇ ಇಷ್ಟು ಹಸಿವೆ ಆಗುವುದು, ಬಾ ಬಡಿಸಿಟ್ಟಿದ್ದೇನೆ, ಮೊದಲಾಗಿ ಉಣ್ಣು, ಆಮೇಲೆ ನೀನು ಕಲಿತ ವಿದ್ಯೆಯ ಬಗ್ಗೆ ಹೇಳು. ಇದು ತಾಯಿ ಮನಸ್ಸು. ದೇವ, ನಮ್ಮಮ್ಮನನ್ನು ನಾನು ನೋಡಬೇಕು, ನಾನು ಹೋಗಬೇಕು ಪ್ರಭು, ಕಳುಹಿಸಿಕೊಡಿ. ಹೋಗಲೇಬೇಕಾ? ನಾನು ಹೋಗಲೇಬೇಕು. ಕೇಡು ಬರ್ತದೆ, ಏನು ಬೇಕಾದರೂ ಆಗಲಿ, ನಷ್ಟ ಆಗುತ್ತದೆ, ಏನು ಆಗುವುದಕ್ಕಿಲ್ಲ, ಸಂಕಷ್ಟ ಒದಗುತ್ತದೆ. ಇಲ್ಲ ದೇವ, ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ಏನೇ ಆಗಲಿ, ಏನಾದರೂ ನಾನು ಸಹಿಸಿಕೊಳ್ತೇನೆ. ನಾನು ಹೋಗಬೇಕು. ಏನಾದರೂ ಸಹಿಸಿಕೊಳ್ಳುವೆಯಾ? ಏನಾದರೂ ಸಹಿಸಿಕೊಳ್ತೇನೆ. ಹೋಗಲೇಬೇಕಾ? ನಾನು ಹೋಗಲೇಬೇಕು. ಹೋಗಲೇಬೇಕು, ಹೋಗಲೇಬೇಕು. 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 ಹೋಗು ನಾಡೆ. ಹಲವು ಬರಿಯಲಿ ಕಾಂತೆ, ಹಲವು ಬರಿಯಲಿ ಕಾಂತೆ ನಿಜ ಕಾದಲಗೆ ಕರುಣವ ತೋರಿ, ಕಾದಲಗೆ ಕರುಣವ ತೋರಿ ಚಿತ್ತವನುಲಿಸಲಾರದೆ ಬಂಧು ದರ್ಶನ ಪಾರವಶದಲ್ಲಿ, ಬಂಧು ದರ್ಶನ ಪಾರವಶದಲ್ಲಿ ಕಾದಲಗೆ ಕರುಣವ ತೋರೆ ಚಿತ್ತವನುಲಿಸಲಾರದೆ. ಹಲವು ಬರಿಯಲಿ ಕಾಂತೆ, ಅಗದ ಕಾಡಿದೆ, ಬೇಡಿದೆ, ಕಣ್ಣೀರ್ಗರೆದೆ, ಸರಸರ ಮಾತುಗಳನ್ನಾಡಿದೆ, ನೋದಿಂದ ಒಡಪಡಿಸುವುದಕ್ಕೆ ನೋಡಿದೆ. ಏನೇ ಮಾಡಿದರೂ ಹೋಗು ಗೌರಿ, ಈ ಒಂದು ಮಾತನ್ನು ನನ್ನ ಸ್ವಾಮಿ ಹೇಳುತ್ತಾ ಇಲ್ಲ. ಮಾತ್ರವಲ್ಲ, ಈಗ ನನ್ನ ಸ್ವಾಮಿಗೆ ನಿಜವಾಗಿಯೂ ಕೋಪ ಬಂದಿದೆ. ಮಾತ್ರವಲ್ಲ, ನನ್ನ ಕೊರಳಿಗೆ ಕೈ ಹಾಕಿ ನನ್ನನ್ನು ತಪ್ಪಿದ್ದಾರೆ. ನಿಮ್ಮ ಬಳಿಗೆ ಕರೆಯುವುದಿಲ್ಲವೋ ಏನು? ಗೌರಿ ಕೈಲಾಸದಿಂದಲೇ ದೂರವಾಗಿ ಬಿಟ್ಟಳೋ ಏನು? ನಾನೆಷ್ಟಂದರೂ ನನ್ನ ಸ್ವಾಮಿ ಹೋಗುವುದಕ್ಕೆ ಒಪ್ಪಿಗೆಯನ್ನು ಕೊಡುವಂತಿಲ್ಲ, ಕೊಡುವವರಲ್ಲ. ಅರ್ಥವಾಯಿತು ನನಗೆ. ಏನೇ ಇರಲಿ, ನಾನು ಹೋಗುವುದೇ. ನಾನಿಲ್ಲಿ ಅಳುತ್ತಾ ಕುಳಿತರೆ
ನಾಳೆಗೆ ಅದು ಅಲಭ್ಯ. ಹಾಗಾಗಿ ಸರಿ, ಹೋಗ್ಬೇಕು. ಹೋಗ್ತೇನೆ. ಕೈಲಾಸವನ್ನು ಬಿಟ್ಟು ಪ್ರಾಚೀನವರಿಗೆ ಹೋಗ್ತೇನೆ. ನಿಲಯವನು ಪರವಣಂಗನೇ ನಿಲಯವನು ಪರವಣಂಗನೇ ಬಳಲಿ ಬಿಸುಯುತ ಬಳಲಿ ಬಿಸುಯುತ ದೇವ, ಒಂದೇ ಒಂದು ಸಲ ನನ್ನ ಮುಖವನ್ನು ನೋಡಿ ಹೋಗು ಗೌರಿ ಅಂತ ಹೇಳಿದ್ರೆ ಕಣ್ಣೀರು ಒರೆಸಿಕೊಂಡು ನಿಮ್ಮ ಗೌರಿ ಸಂತೋಷವಾಗಿ ಹೋಗ್ತಾಳೆ. ಇಲ್ಲ ಅಂದ್ರೆ ಕಣ್ಣೀರ ಕಡಲಾಗಿ ಪುಟ್ಟ ವಸ್ತ್ರದಲ್ಲೇ ಹೋಗ್ತಾಳೆ. ದೇವ, ಕೊನೆಯದಾಗಿ ಒಮ್ಮೆ ನನ್ನನ್ನು ಹರಸಿ ಕಳುಹಿಸು ಪ್ರಭು. ಹೋದ ನಿಮ್ಮ ಗೌರಿ ಮರಳಿ ಕೈಲಾಸಕ್ಕೆ ಬರ್ತಾಳೋ ಇಲ್ಲೋ, ಈ ಪುಣ್ಯ ಪಾದಗಳ ಸೇವೆ ಮಾಡುವಂತ ಸೌಭಾಗ್ಯ ನನಗೆ ಮತ್ತೆ ಸಿಗುತ್ತೋ ಕಳುಹಿಸು ಶಿವನೇ. ಅಂಗನೇ ನಿಲಯವನು ಪೊರವಟನು ಬಳಲಿ ಬಿಸುಯುತ ಬಳಲಿ ಬಿಸುಯುತ ಅವರೇ ಹೋಗಿಯೇ ಬಿಟ್ಟರು. ನಾನಾ ಯತ್ನಗಳ ಮೂಲಕವಾಗಿ ಆದರೂ ಉಳಿಸಿಕೊಳ್ಳೋಣ ಅನ್ನುವಂತಹ ಉದ್ದೇಶದಿಂದ ನಾನು ಮುಂದಾದರೆ ಅದೆಲ್ಲವನ್ನು ಮೀರಿ ಕೈಲಾಸವನ್ನು ಉಳಿದು ಹೊರಟೇ ಬಿಟ್ಟಳೆ. ಉಟ್ಟ ಬಟ್ಟೆಯಲ್ಲಿ ಕಣ್ಣೀರನ್ನೇ ಸುರಿಸುತ್ತಾ ಹೋಗುತ್ತಿರುವಂತಹ ಆಕೆಯನ್ನು ನೋಡಿದರೆ ಕೈಲಾಸವನ್ನು ಉಳಿದು ಹೋಗಿ ಆಯ್ತು, ಇನ್ನೇನು ಮಾಡೋಣ. ಎಲ್ಲಾದರೂ ದಕ್ಷಯಜ್ಞದಲ್ಲಿ ಪಾಲ್ಗೊಳ್ಳುವ ಸಮಯದಲ್ಲಿ ಅಹಿತಕರವಾದಂತಹ ಸನ್ನಿವೇಶಗಳು ಒದಗಿದ್ರೆ ಆಕೆ ನೊಂದುಕೊಳ್ಳುವ ಹಾಗಾಗಿದೆ. ನನ್ನವರ ಒಪ್ಪಿಗೆಯನ್ನು ಹೊಂದದೆ ಬಂದದ್ದರಿಂದಲೇ ಈ ಸ್ಥಿತಿ ಆಯಿತು ಅಂತ ಅವಳು ಕರಗುವ ಹಾಗಾಗಿದೆ. ಹಾಗಾಗಿ ನಾನು ಆಶೀರ್ವದಿಸಿ ಕಳುಹಿಸಿದ್ದೇನೆ ಅಂತ ಅವಳಿಗೆ ಭರವಸೆ ಮೂಡಬೇಕು. ಹೇಳಿ ಪ್ರಮಥರು, ಪಟ್ಟೆ ಪೀತಾಂಬರಾದಿಗಳಿಂದ ನಿಮ್ಮ ಅಮ್ಮನನ್ನು ಅಲಂಕರಿಸಿ ಬಂಗಾರದ ಅಂದಣದಲ್ಲಿ ಕುಳ್ಳಿರಿಸಿ ಹೊತ್ತೊಯ್ಯಿರಿ ಪ್ರಾಚೀನ ಬರೆಗೆ.